ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ವಾರಕ್ಕೊಂದು ಆರೋಗ್ಯ ಸಂಬಂಧಪಟ್ಟ ಮಾಹಿತಿಗಳು ಹಾಗೂ ಇತರ ಸಾಮಾಜಿಕ ಮಾಹಿತಿಗಳನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೇ. ನಮಸ್ಕಾರ ಡಾಕ್ಟರ್, ನಾವು ಈ ವಾರದಲ್ಲಿ ಆರೋಗ್ಯದ ವಿಷಯವನ್ನು ಬಿಟ್ಟು ಈಗಿನ ಕಾಲಘಟ್ಟಕ್ಕೆ ಹೊಂದುವ ಹಾಗೆ ಬದಲಾಗುತ್ತಿರುವ ನಮ್ಮ ಶಿಕ್ಷಣ ಪದ್ಧತಿ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ವೀಕ್ಷಕರೊಂದಿಗೆ ನಾವು ತಯಾರಾಗಿದ್ದೇವೆ. ನಮ್ಮ ಶಿಕ್ಷಣ ಪದ್ಧತಿಯೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಪೌರಾಣಿಕ ಐತಿಹಾಸಿಕ ಕಥೆಗಳನ್ನು ಓದಿದರೆ ಎಲ್ಲ ಗುರುಕುಲ ಪದ್ಧತಿಯ ಶಿಕ್ಷಣ. ನಾವು ಗುರುಮಠಕ್ಕೆ ನಮ್ಮ ಮಕ್ಕಳನ್ನು ಕಳುಹಿಸುವುದು, ಅಲ್ಲಿ ಮಕ್ಕಳು ಅಲ್ಲಿ ಅದೇ ವಾತಾವರಣದಲ್ಲಿ ಬೆಳೆಯುವುದು, ಅಲ್ಲಿ ಗುರುಗಳು ಹೇಳಿಕೊಟ್ಟಂತಹ ಶಿಕ್ಷಣ, ಅವರ ಪರೀಕ್ಷೆಗಳು, ಅದಕ್ಕೆ ಕಾಲ ಕಾಲಕ್ಕೆ ಅಲ್ಲಿ ಆಗನ ಪದ್ಧತಿಯ ಪರೀಕ್ಷೆಗಳು, ಹೀಗೆಲ್ಲ ವಿಷಯಗಳನ್ನು ಕೇಳಿದ್ದೇವೆ. ಆದರೆ ಈಗಿನ ಇದಕ್ಕೆ ಹೋಲಿಕೆ ಮಾಡಿದರೆ ಅಂತಹ ಶಿಕ್ಷಣ ಪದ್ಧತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಆ ಶಿಕ್ಷಣ ಪದ್ಧತಿಯಲ್ಲೂ ಒಳ್ಳೆಯತನ ಇತ್ತು, ಅದರಲ್ಲೂ ಕೊರತೆಯೂ ಇತ್ತು. ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಒಳ್ಳೆಯದಿದೆ, ಕೊರತೆಯೂ ಇದೆ. ಆದರೆ ನಮ್ಮ ವಾತಾವರಣಕ್ಕೆ ಹೋಲಿಕೆ ಮಾಡಿದರೆ ಆ ಶಿಕ್ಷಣ ಪದ್ಧತಿಯ ಒಳ್ಳೆಯದಿತ್ತು ಅಂತ ಹೇಳಿಕೊಳ್ಳೋರು ಈಗಲೂ ಇದ್ದಾರೆ. ಹಾಗಿದ್ರೆ ನಮ್ಮ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ದೇಶ ಹೇಗೆ ಈ ಶಿಕ್ಷಣ ಪದ್ಧತಿ ಬೆಳೆದು ಬಂತು? ನೋಡಿ, ವ್ಯವಸ್ಥೆ, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಲ ಕಾಲಕ್ಕೆ ಎಲ್ಲವೂ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ. ಒಂದೇ ವ್ಯವಸ್ಥೆ ಕಂಟಿನ್ಯೂಸ್ ಆಗಿರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಸೊ ವ್ಯವಸ್ಥೆ ಹೇಗೆ ಕಾಲ ಬದಲಾದಾಗೆ ನಮ್ಮ ಸಾಮಾಜಿಕ ವ್ಯವಸ್ಥೆಯೂ ಬದಲಾಯಿತು. ಸೊ ನಾವು ನಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬಂದಾಗ ಹೊಸ ಹೊಸ ವ್ಯವಸ್ಥೆಗೆ ನಮ್ಮನ್ನು ನಾವು ತೆರೆದುಕೊಳ್ತೇವೆ. ಈಗ ಗುರುಕುಲ ಪದ್ಧತಿ ಹಿಂದೆ ಇದ್ದದ್ದು ಹೌದು. ಆಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರು ಬಂದಾದಮೇಲೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳು ಓಪನ್ ಆಯಿತು. ಹೊಸ ಹೊಸ ಶಾಲೆಗೆ ಹೋಗುವಂತಹ ಕಾನ್ಸೆಪ್ಟ್ ಬಂತು. 60-70ರ ದಶಕದಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳು, 50-60ರ ದಶಕದಲ್ಲಿ ಸರ್ಕಾರಿ ಶಾಲೆಗಳು ಆರಂಭವಾಯಿತು. ಅದು ಬ್ರಿಟಿಷರಿಂದ ಬಂದಂಥ ಒಂದು ಬಳುವಳಿ ಅಂತ ಹೇಳ್ಬೋದು. ಅದಕ್ಕೆ ಹಿಂದೆಯೂ ಇತ್ತು. ಆದರೆ ಕ್ರಮೇಣ ನಾವು ಈ ಶಾಲಾ ಶಿಕ್ಷಣಕ್ಕೆ ನಾವು ನಮ್ಮನ್ನು ತೆರೆದುಕೊಂಡ್ವಿ. ಶಾಲಾ ಶಿಕ್ಷಣದಲ್ಲಿ ಮಕ್ಕಳು ಶಾಲೆಗೆ ಹೋಗೋದು, ಸರ್ಕಾರಿ ಶಾಲೆಗಳು. ಆಮೇಲೆ 70-80ರ ದಶಕದಲ್ಲಿ ಹೆಚ್ಚು ಮಕ್ಕಳನ್ನು ಶಾಲೆಗೆ ಸೆಳೆಯುವ ಪ್ರಯತ್ನ ನಡೆಯಿತು. ಆ ನಂತರದ ದಿನಗಳಲ್ಲಿ ಖಾಸಗಿ ಶಾಲೆಗಳ ಆರಂಭವೂ ಆಯಿತು. ಈ ವಿದ್ಯಾಭ್ಯಾಸ ಅನ್ನೋದು ಮೊದಲು ಏನಿತ್ತು, ಕೇವಲ ಒಂದು ಅದು ಬಹಳ ಪವಿತ್ರವಾದ ವೃತ್ತಿ ಅಂತಿತ್ತು. ಟೀಚಿಂಗ್ ಪ್ರೊಫೆಷನ್ ಮತ್ತು ವಿದ್ಯಾಭ್ಯಾಸ, ಗುರುಕುಲ, ಅದೆಲ್ಲ ಯಾವುದೇ ರೀತಿಯ ವ್ಯಾಪಾರೀಕರಣ ಆಗ್ತಾ ಇರಲಿಲ್ಲ. ಒಂದು ಪವಿತ್ರವಾದಂಥ ವೃತ್ತಿ ಇತ್ತು. ಆಮೇಲೆ ಕ್ರಮೇಣ ಶಾಲೆಗಳ ಸಂಖ್ಯೆ ಜಾಸ್ತಿ ಆಯಿತು. ಸರ್ಕಾರಿ ಶಾಲೆಗಳಾದ ಮೇಲೆ ಖಾಸಗಿ ಶಾಲೆಗಳು ಬಂದ ಮೇಲೆ, ಈ ಖಾಸಗೀಕರಣ ಆದಮೇಲೆ ಅದು ಪ್ರೈವೇಟೈಸೇಷನ್ ಆಯಿತು. ಆಮೇಲೆ ಅದು ಒಂದು ರೀತಿಯ ವ್ಯಾಪಾರೀಕರಣ ಆಯಿತು. ಗುರು ಶಿಷ್ಯರ ಸಂಬಂಧನೂ ಹಳಿಸ್ತು. ಆಮೇಲೆ ವ್ಯಾಪಾರೀಕರಣ ಆಗಿ ಈಗ ಯಾವ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ ಅಂತ ಹೇಳಿದರೆ, ಎಜುಕೇಷನ್ ಅನ್ನೋದು ಒಂದು ಬಿಸ್ನೆಸ್ ಅಂತಾಗಿದೆ, ವ್ಯಾಪಾರ ಅಂತಾಗಿದೆ. ಈಗೀಗ ನಾವು ಯಾವ ಹಂತದಲ್ಲಿದ್ದೇವೆ ಅಂದರೆ, ಮೊದಲು ಶಿಕ್ಷಣಕ್ಕೆ ಹಣನೇ ಇರಲಿಲ್ಲ. ಇವಾಗ ನಾವು LKG ಸೇರಬೇಕಾದ್ರೂ ಸಹ ನಾವು ಲಕ್ಷಗಟ್ಟಲೆ ಕೊಡಬೇಕಾಗತ್ತೆ. ತಾಯಿ ಪ್ರೆಗ್ನೆಂಟ್ ಆದ ಕೂಡಲೇ ತಂದೆ, ನಮ್ಮ ಮಂಗಳೂರಿನಲ್ಲಿ ಆ ವ್ಯವಸ್ಥೆ ಇದೆ, ಹೋಗಿ ಶಾಲೆಗೆ ಸೀಟ್ ಬುಕ್ ಮಾಡಿರ್ತಾನೆ. ನನ್ನ ಮಗ ಮಾಂಟೆಸರಿಗೆ ಹೋಗಿ ಶಾಲೆಗೆ ಬುಕ್ ಮಾಡುವಂಥ ವ್ಯವಸ್ಥೆ. ಈ ಹಂತಕ್ಕೆ ನಾವು ಬಂದು ನಿಲ್ತೇವೆ. ಇದು ಬಹಳ ಒಂದು ನೋವಿನಂಥ ವಿಚಾರ. ಯಾಕೆಂತ ಹೇಳಿದರೆ, ಇಷ್ಟು ನಾವು ಬದಲಾವಣೆ ಆಗಿರೋದ್ರಿಂದ, ಯಾವ ಗುರುಕುಲ ಪದ್ಧತಿ ನಮ್ಮ ಭಾರತದಲ್ಲಿತ್ತು, ಇವತ್ತು ಮಗು ಹುಟ್ಟಬೇಕಾದ್ರೆ ಮೊದಲೇ ನಾವು ಶಾಲೆಗೆ ಪ್ರತಿಷ್ಠಿತ ಶಾಲೆಗಳಿಗೆ ಹೋಗಿ ನಮ್ಮ ಮಕ್ಕಳಿಗೆ ಸೀಟನ್ನು ಬುಕ್ ಮಾಡುವಂಥ, ಅದು ಮಾಂಟೆಸರಿಗೆ ಬುಕ್ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ನೀವು ಹೇಳಿದ ಹಾಗೆ ಪರಿವರ್ತನೆ ಜಗದ ನಿಯಮ. ನಾವು ಹೇಳ್ತೇವೆ, ನಿಂತ ನೀರು ಕೊಚ್ಚೆ ಆಗ್ತದೆ, ಹರಿಯುವ ನೀರು ಯಾವಾಗಲೂ ಸ್ವಚ್ಛ. ನೀರು ಹರಿತಾ ಇದ್ದರೆ ಆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿಕೊಂಡು ಹೋಗ್ತದೆ, ಹೊಸ ನೀರು ಸ್ವಚ್ಛವಾಗಿ ಹರಿತಾ ಇರ್ತದೆ ಹೇಳೋದು ಕೇಳಿದ್ದೇವೆ. ಹಾಗೆ ಕೂಡ ಬದಲಾವಣೆಗಳು ಕಾಲ ಕಾಲಕ್ಕೆ ಆಗುತ್ತವೆ. ಹೌದು, ಬದಲಾವಣೆಗಳು ಆಯಿತು. ಆದರೆ ಬಹಳ ವೇಗದಲ್ಲಿ ಬದಲಾವಣೆಯಾಗಿ ಈಗ ನಾವು ಯಾವ ಹಂತದಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳಿದರೆ, ಈ ಎಜುಕೇಷನ್ ಅನ್ನೋದು ಪ್ಯೂರ್ ಬಿಸ್ನೆಸ್ ಆಗಿದೆ. ಅದರ ಎಜುಕೇಷನ್ನ ಒಂದು ವ್ಯಾಲ್ಯೂ ಏನಿದೆ, ಸಾಂಪ್ರದಾಯಿಕ ಶಿಕ್ಷಣದ ಒಂದು ಪಾವಿತ್ರ್ಯತೆಯನ್ನು ನಾವು ಕಳೆದುಕೊಳ್ತಾ ಇದ್ದೀವೋ ಅಂತ ಒಂದು ಸಂದೇಹ ಹೆತ್ತವರಲ್ಲೂ ಬಂದಿದೆ, ಶಿಕ್ಷಕರಲ್ಲೂ ಬಂದಿದೆ, ಸಾಮಾಜಿಕ ವ್ಯವಸ್ಥೆಯಲ್ಲೂ ಅಷ್ಟೇ. ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ಎಲ್ಲಿ ಎಡವಿದ್ದೇವೆ ಅಂತ ಒಂದು ಸಂಶಯನೂ ಮೂಡ್ತಾ ಇದೆ. ಮೊದಲೆಲ್ಲ
ಒಂದೊಂದು ಮನೆಯಲ್ಲಿ 10-20 ಮಕ್ಕಳಿದ್ದರು, ಶಾಲೆಗಳ ಸಂಖ್ಯೆ ಕಡಿಮೆ ಇತ್ತು, ಗುರುಕುಲ ಸಿಸ್ಟಮ್ ಇತ್ತು. ಈಗ ಇರೋದು ಒಂದೇ ಮಗು. ಯಾಕೆಂದರೆ 2 ಮಕ್ಕಳಾದರೆ ನಮಗೆ ಅವರಿಗೆ ಎಜುಕೇಷನ್ ಕೊಡಲಿಕ್ಕೆ ಆಗೋದಿಲ್ವ ಅಂತ ಹೇಳೋ ಒಂದು ಭಯಾನೂ ಹೆತ್ತವರಲ್ಲಿ ಹುಟ್ಟಿದೆ. ಯಾಕೆಂತ ಹೇಳಿದರೆ ಒಂದೊಂದು ಮಗುವಿಗೆ ನಾವು ಎಜುಕೇಷನಿಗೆ ಪ್ರಾಥಮಿಕ ಹಿಂದೆ ಎಲ್ಲ ನಾವು ನಮ್ಮ ಕಾಲದಲ್ಲೆಲ್ಲ ನಾವು ಸರ್ಕಾರಿ ಶಾಲೆಗೆ ಹೋದವರು ನಮಗೆ 10ನೇ ಕ್ಲಾಸ್ವರೆಗೆ ಹೋಗುವಾಗ ಫೀಸ್ ಕಟ್ಟುವ ಅವಶ್ಯಕತೆನೇ ಇಲ್ಲ, ಎಲ್ಲ ಎದ್ದುಕೊಂಡು ಸರ್ಕಾರಿ ಶಾಲೆಗೆ ಹೋಗೋದು. ಈಗ ಸರ್ಕಾರಿ ಶಾಲೆಗೆ ಹೋಗುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಕನ್ನಡ ಮೀಡಿಯಂ ಶಾಲೆಗಳಿಗೆ ಹೋಗುವ ವ್ಯಕ್ತಿಗಳ ಸಂಖ್ಯೆಯನ್ನು ಮಕ್ಕಳ ಸಂಖ್ಯೆಯೂ ಕಡಿಮೆ ಆಗಿದೆ. ಖಾಸಗಿ ಶಾಲೆ 10ನೇ ಕ್ಲಾಸ್ ಆಗುವಾಗ ಏನಿಲ್ಲ ಅಂದರೆ 15-20 ಲಕ್ಷ ಮುಗಿದಿರ್ತದೆ. ಈ ವ್ಯವಸ್ಥೆಗೆ ನಾವು ಬಂದು ತಲುಪಿದ್ದೇವೆ. ಇದು ಇನ್ನು ಮುಂದೆ ಎಲ್ಲಿ ತಲುಪ್ತದಂತ ನಮ್ಗೆ ಗೊತ್ತಿಲ್ಲ. ಬಟ್ ಇದು ನಮ್ಮ ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋ ಭಾವನೆ ಎಲ್ಲರಲ್ಲೂ ಇದೆ. ಎಲ್ಲೋ ಒಂದು ಕಡೆ ನಾವು ಇದರ ಪರಿವರ್ತನೆ ಆಗಬೇಕು, ವ್ಯವಸ್ಥೆ ಚೇಂಜ್ ಆಗಬೇಕು ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಬಟ್ ಎಲ್ಲರೂ ಸೇರಿದರೆ ಬಹುಶಃ ಈ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಬದಲಾಗಿದ್ದರೆ ಬಹುಶಃ ಸಮಾಜದ ಆರೋಗ್ಯಕ್ಕೆ ಪೂರಕವಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬದಲಾವಣೆ ಬೇಕು, ಆದರೆ ಬದಲಾವಣೆ ಯಾವ ರೀತಿ ಬೇಕು ಎನ್ನುವುದನ್ನು ಈಗಿನ ಪರಿಸ್ಥಿತಿಯಲ್ಲಿ ನೀವು ಹೇಳಿದ ಹಾಗೆ ನಾವೆಲ್ಲ ಕಂಗಾಲಾಗ್ತಾ ಇದ್ದೇವೆ. 2 ಮಕ್ಕಳಿಗೆ ಶಿಕ್ಷಣ ಕೊಡುವುದು ಅಂತ ಹೇಳಿದರೆ ವ್ಯಾಪಾರಿಯೊಬ್ಬರು ಇದನ್ನು ಲೆಕ್ಕ ಹೇಳ್ತಾ ಇದ್ದರು. 1ರಿಂದ ಡಿಗ್ರಿವರೆಗೆ ಸಾಮಾನ್ಯ ಇದರಲ್ಲಿ ಡಿಗ್ರಿವರೆಗೆ ಒಬ್ಬರನ್ನು ಕಲಿಸುವಂತಹ ಒಂದು ಮೊತ್ತವನ್ನು ತೆಗೆದಿಟ್ಟರೆ, ಅವರನ್ನು ಶಾಲೆಗೆ ಕಳಿಸದೆ ಆ ಮೊತ್ತವನ್ನು ತೆಗೆದಿಟ್ಟರೆ ಒಂದು ಒಳ್ಳೆಯ ವ್ಯಾಪಾರಕ್ಕೆ ಮಕ್ಕಳನ್ನು ತಯಾರು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅಂದರೆ 15-20 ಲಕ್ಷ ಒಂದು ಒಳ್ಳೆಯ ವ್ಯಾಪಾರಕ್ಕೆ ಭದ್ರ ಬುನಾದಿ ಆಗ್ತದೆ. ಅಷ್ಟು ಬೇಕು. ಮಕ್ಕಳು ಕಲ್ತಾದ ನಂತರ ಕೆಲಸ ಸಿಕ್ಕದಿದ್ದರೆ ಈ ಹಣವೂ ಇಲ್ಲ, ಕೆಲಸವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಇರ್ತೇವೆ. ಹೌದು, ಆ ಹಂತಕ್ಕೆ ನಾವು ಬೆಳೆದು ನಿಂತಿದ್ದೇವೆ. ನೋಡಿ, ಈಗ ಹೇಳಿದೆ ನಾನು 70-80ರ ದಶಕದಲ್ಲಿ ನಾವು ಶಾಲೆಯ ವ್ಯವಸ್ಥೆಗೆ ತೆರೆದುಕೊಂಡ್ವಿ. ಹಾಗೆಲ್ಲ ಹೇಗಿತ್ತು ಅಂದರೆ ಶಾಲೆಗಳಿಗೆ ಹೋಗಲಿಕ್ಕೆ ಶುರು ಮಾಡಿದಾಗ ಮೊದಲೆಲ್ಲ ಹೇಗಿತ್ತು ಅಂದರೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಈಗ ನಾವು ಶಾಲೆಯ ಶಿಕ್ಷಣಕ್ಕೆ ಹೆಚ್ಚು ಗಮನ ಕೊಡ್ತಿದ್ದೀವಿ, ಬದುಕಿನ ಶಿಕ್ಷಣಕ್ಕೆ ಗಮನ ಕಡಿಮೆ ಆಗ್ತಿದೆ. ಇದು ಒಂದು ಬಹಳ ದೊಡ್ಡ ವ್ಯತ್ಯಾಸ. ಹಿಂದಿನ ಕಾಲದಲ್ಲಿ ಬದುಕಿನ ಶಿಕ್ಷಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಶಾಲಾ ಶಿಕ್ಷಣಕ್ಕೆ ಕಡಿಮೆ. ಉದಾಹರಣೆ ಸಮೇತ ನಾನು ಹೇಳ್ತೇನೆ, ಹಿಂದೆಲ್ಲ ಅಕ್ಕ ಸಾಲಿಗನ ಮಗ ಅಕ್ಕ ಸಾಲಿಗನೇ ಆಗ್ತಾ ಇದ್ದ, ಚಮ್ಮಾರನ ಮಗ ಚಮ್ಮಾರನೇ ಆಗ್ತಾ ಇದ್ದ. ಯಾವ ವೃತ್ತಿ ತಂದೆ ಮಾಡ್ತಾ ಇದ್ದಾರೋ ಆ ವೃತ್ತಿಗೆ ಅವರ ಮಕ್ಕಳನ್ನು ಅವರು ತಯಾರು ಮಾಡ್ತಾರೆ. ಅಂದರೆ ಕುಲ ಕಸುಬು ಎನ್ನುವಂತಹದ್ದು ಒಂದು ಪರಿಭಾಷೆ. ಹೌದು, ಅಂದರೆ ಅವರಿಗೆ ಜೀವನದ ಶಿಕ್ಷಣವನ್ನು ಸಹ ಕೊಡ್ತಾ ಇದ್ರು. ಶಾಲಾ ಶಿಕ್ಷಣದ ಜೊತೆಗೆ ಜೀವನದ ಶಿಕ್ಷಣವನ್ನು. ಈಗ ನಾವು ಏನಾಗ್ತಾ ಇದ್ದೇವೆ, ಆ 70-80ರ ದಶಕದಲ್ಲಿ ಏನಾಯಿತು, ಈ ಕುಲಕಸುಬನ್ನ ಮಾತ್ರ ಮಾಡ್ತಾ ಇದ್ರು. ನಂತರದ ದಿನಗಳಲ್ಲಿ ಶಾಲೆಗಳ ಸಂಖ್ಯೆ ಜಾಸ್ತಿ ಆಯಿತು. ಖಾಸಗಿ ಶಾಲೆಗಳು ಬಂದಾಗ ಏನಾಯಿತು, ಈ ಮಕ್ಕಳ ಸಂಖ್ಯೆನೂ ಕಡಿಮೆ ಆಯಿತು. ಸೊ ನಮ್ಮ ಕುಲವಂತ ಕಸುಬನ್ನೇ ಯಾಕೆ ಮಾಡಬೇಕು ಅಂತ ಹೆತ್ತವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಒಂದು ಮನೋಭಾವ ಬೆಳೆಯಿತು. ಯಾರು ಭಂಗವತ್ತಿನ ಯಾರು ಈ ಕಾಲಕ್ಕೆ ಎಲ್ಲ ಜೋಕುಲೆಡ್ಡೆ ಅವಳು ಕಲ್ತದೆ ಅನ್ನುವಂಥ ಒಂದು ಮನೋಭಾವ ಬೆಳೆಯಿತು. ಬೆಳವಣಿಗೆ ಒಪ್ಪಿಕೊಳ್ತೇವೆ. ಗ್ಲೋಬಲೈಸೇಷನ್ ಅಂತ ಹೇಳ್ತೇವೆ. ಗ್ಲೋಬಲೈಸೇಷನ್ ಅಂದರೆ ಹೊರ ಪ್ರಪಂಚಕ್ಕೆ ನಮ್ಮನ್ನು ನಾವು ತೆರೆದುಕೊಂಡಾಗ ನಮ್ಮ ಮಕ್ಕಳು ನನ್ನ ಹಾಗೆ ಕಷ್ಟಪಡೋದು ಬೇಡ. ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನಾನು ಹಳ್ಳಿಯಲ್ಲಿ ಯಾಕೆ ಇದು ಮಾಡಬೇಕು, ನನ್ನ ಮಕ್ಕಳು ಸಹ ಕಲೀಲಿ, ನನ್ನ ಮಗ ಇಂಗ್ಲೀಷ್ ಕಲ್ಪೋಡು, ನನ್ನ ಮಗ ಕಲೀಲಿ, ವಿದ್ಯಾವಂತನಾಗಲಿ, ನನ್ನ ಮಗ ಕಲಿತು ಗೌರ್ಮೆಂಟ್ ಜಾಬ್ ಸಿಗಲಿ ಅಂತೇಳೋ ಒಂದು ಟ್ರೆಂಡ್ ಬಂತು. ಯಾವಾಗ ಕುಲಕಸುಬು ಹೋಗಿ ನಮ್ಮ ಮಕ್ಕಳು ಸರ್ಕಾರಿ ಆಗಲ್ಲ, 80-90ರ ದಶಕದಲ್ಲಿ ಸರ್ಕಾರಿ ಕೆಲಸ ಅಂದರೆ ಬಹಳ ಒಂದು ವಿಶೇಷವಾದಂಥ ಒಂದು ರೆಸ್ಪೆಕ್ಟ್. ಆವಾಗ ಇವಳು ಇದೆ ಇಲ್ಲ ಅಂತ ನಾನು ಹೇಳಿ ಬಹಳ ದೊಡ್ಡ ಮರ್ಯಾದೆ. ಇನ್ನು ಸರ್ಕಾರಿ ಕೆಲಸ ಸಿಕ್ಕುದಂತ ಹೇಳಿದರೆ ಕಷ್ಟವೇ ಅದೇವೆ. ಆದರೆ ಹಾಗೆ ಏನಾಯಿತು, ಕುಲಕಸುಬನ್ನು ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಹೋಗಲಿಕ್ಕೆ ಮಕ್ಕಳನ್ನು ಕಲಿಸಲಿಕ್ಕೆ ಆ ವ್ಯವಸ್ಥೆಗೆ ಜನರು ಒಗ್ಗಿಕೊಂಡು ಸರ್ಕಾರಿ ಕೆಲಸಕ್ಕೆ ಜಾಯಿನ್ ಆದಾಗ ಅದೊಂದು ಬಹಳ ದೊಡ್ಡ ಅಚೀವ್ಮೆಂಟ್ ಅಂತ ಆಯಿತು. ಆ ನಂತರ ದಿನಗಳಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಜಾಸ್ತಿ ಆದಾಗ ಮತ್ತು ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಇದು ಪ್ರೊಫೆಷನಲ್ ಕಾಲೇಜುಗಳಿಗೆ ನಾವು ತೆರೆದುಕೊಂಡ್ವಿ. ಅವಾಗೇನಾಯಿತು, ಎಲ್ಲ ಮಧ್ಯಮ ವರ್ಗದ ಹೆತ್ತವರು ಕನಸು ಕಾಣಲಿಕ್ಕೆ ಶುರು ಮಾಡಿದ್ರು. ನನ್ನ ಮಕ್ಕಳು, ಸಮಾಜದಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ ಇತ್ತು, ಇಂಜಿನಿಯರ್ಗಳ ಸಂಖ್ಯೆ ಕಡಿಮೆ ಇತ್ತು, ಲಾಯರ್ಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆವಾಗ ಹೆತ್ತವರು ಏನು ಮಾಡಿದರು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಲಾಯರ್ ಆಗಬೇಕು ಅಂತ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಾಗಬೇಕು ಅಂತ ಹೇಳೋ ಒಂದು ಭಾವನೆಯಿಂದ ಮಕ್ಕಳ ಸಂಖ್ಯೆಯೂ ಕಡಿಮೆ ಆಯಿತು. ಈ ರೀತಿಯ ಒಂದು ಟ್ರೆಂಡ್ ಬಂತು. ಒಂದು ಕಾಲ ಇತ್ತು, ಈ ಕ್ರೇಜ್ ಯಾವಾಗ 2000 ಇಸ್ವಿನಲ್ಲಿ ಆ ಹಂತದಲ್ಲಿ ಪ್ರತಿಯೊಬ್ಬ ಹೆತ್ತವರು ಸಹ ನನ್ನ ಮಗ ಹೇಗಾದರೂ ಮಾಡಿ ಡಾಕ್ಟರ್ ಆಗಬೇಕು, ನನ್ನ ಮಗ ಹೇಗಾದರೂ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಕನಸು ಕಾಣೋ ದೇಶಾದ್ಯಂತ ಆ ಒಂದು ಕ್ರೇಜ್ ಹುಟ್ಟುಕೊಂಡಿತ್ತು. ಹೆಂಗಾದರೂ ಮಾಡಿ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಅಂತೇಳಿ ಆ ರೀತಿಯ ಕ್ರೇಜ್ ಬೆಳವಣಿಗೆ ಬಂದು ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಡಾಕ್ಟರ್ ಆಗಬೇಕು ಅಂತ ಹೇಳೋ ಒಂದು ಭಾವನೆ.
ಅದು ಆಮೇಲೆ ಏನಾಯಿತು ಅಂದರೆ ಇದು ಸಂಪೂರ್ಣ ವ್ಯಾಪಾರೀಕರಣ ಆಗಲಿಕ್ಕೆ ಶುರುವಾಯಿತು. ಯಾಕೆಂದರೆ ಈಗ ನಾನು ತಿಳಿದ ಪ್ರಕಾರ ಈ ಹಂತದಲ್ಲಿ ಒಬ್ಬರು MBBS ಸೀಟ್ ಬೇಕು ಅಂತ ಹೇಳಿದರೆ 1 ಕೋಟಿ 80 ಲಕ್ಷದಿಂದ 1 ಕೋಟಿ ಕ್ಯಾಪಿಟೇಷನ್ ಹಾವಳಿಯಿಂದಾಗಿ ಅಷ್ಟು ಆ ಲೆವೆಲಿಗೆ ಬಂದು ನಿಂತಿದೆ. ಕ್ಯಾಪಿಟೇಷನ್ ಹಾವಳಿಯಿಂದಾಗಿ ನೀಟ್ ಪರೀಕ್ಷೆ ಇದೆ, ಯೋಗ್ಯತೆ ಇರುವವರಿಗೆ, ಅರ್ಹತೆ ಇರುವವರಿಗೆ, ಪ್ರತಿಭೆ ಇರುವವರಿಗೆ ಎಲ್ಲರಿಗೂ ಸೀಟ್ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಯೂ ರಿಸರ್ವೇಷನ್ ಸಿಸ್ಟಮ್ ಇದೆ. ಎಲ್ಲ ವರ್ಗದವರಿಗೆ ಕಾಯ್ದಿರಿಸುವಿಕೆ, ಬೇರೆ ಬೇರೆ ರೀತಿಯ ವಿಭಾಗಗಳಿದೆ. ಹಾಗಾಗಿ ಎಲ್ಲ ಪ್ರತಿಭೆ ಇರುವವರಿಗೆಲ್ಲರಿಗೂ ಅವಕಾಶ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಭೆ ಇಲ್ಲದಾಗ ಈ ರೀತಿ ಹಣ ಕೊಟ್ಟು ಸೀಟು ಪಡೆದುಕೊಳ್ಳುವಂಥ ಪ್ರಕ್ರಿಯೆ, ಹೇಗಾದರೂ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳೋ ಒಂದು ವ್ಯವಸ್ಥೆ, ಈ ರೀತಿ ಎಲ್ಲಿ ಗುರುಕುಲ ಸಿಸ್ಟಮ್ ಹೋಗಿ, ಎಲ್ಲಿ ಕುಲಕಸುಬಿನಿಂದ ಹೋಗಿ, ಎಲ್ಲಿ ಗೌರ್ಮೆಂಟ್ ವ್ಯವಸ್ಥೆಗೆ ಸಿಕ್ಕಿಕೊಳ್ಬೇಕು ಅಂತೇಳಿ ಆ ಬಳಿಕ ಈ ರೀತಿಯ ಹಂತಕ್ಕೆ ನಾವು ಬಂದು ಬೆಳೆದು ನಿಂತಿದ್ದೇವೆ. ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈಗ ಸಮಾಜದಲ್ಲಿ ವೈದ್ಯರ ಸಂಖ್ಯೆ ಜಾಸ್ತಿಯಾಗಿದೆ, ವೈದ್ಯರ ಮೇಲೆ ದಾಳಿ ನಡೆಯುವುದು ಜಾಸ್ತಿಯಾಗಿದೆ. ಇಂಜಿನಿಯರ್ಗಳು ನಿರುದ್ಯೋಗಿಗಳಾಗುವ ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಸಮಾಜದಲ್ಲಿ ಬೇಕಾದಷ್ಟು ಇಂಜಿನಿಯರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಬೇಕಾದಷ್ಟು ವೈದ್ಯರು ಇದ್ದಾರೆ. ವೈದ್ಯರಿಗೆ ಕೆಲಸ ಇಲ್ವ ಅಂತ ಹೇಳುವ ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲೆಲ್ಲ ಒಂದು ಕಾಲ ಇತ್ತು, ಡಿಗ್ರಿ ಆದವರು ತುಂಬ ಕಡಿಮೆ ಇತ್ತು. ಆಮೇಲೆ ಒಂದು ಹಂತದಲ್ಲಿ ಎಲ್ಲರೂ ಡಿಗ್ರಿ ಮಾಡಿದವರೇ, ಅವರಿಗೆ ಕೆಲಸ ಇಲ್ಲ. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆದಾಗ ಪ್ರೊಫೆಷನಲ್ ಕಾಲೇಜಿಗೆ ತೆರೆದುಕೊಂಡಾಗ ಈ ರೀತಿ ಈಗ ನಿರುದ್ಯೋಗಿ ವೈದ್ಯರ ಸಂಖ್ಯೆನೇ ಜಾಸ್ತಿ ಇದೆ, ನಿರುದ್ಯೋಗಿ ಇಂಜಿನಿಯರ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಈಗ ಒಂದು ಧನಾತ್ಮಕ ಬೆಳವಣಿಗೆ ಕಂಡು ಬರ್ತಾ ಇದೆ. ಮೆಟ್ರೋಗಳಲ್ಲಿ, ಕಾರ್ಪೊರೇಟ್ ಲೆವೆಲ್ಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ಮಕ್ಕಳನ್ನು ಈ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಈ ಮೂಲ ವಿಜ್ಞಾನ ಅಂತೇಳಿ ಬೇಸಿಕ್ ಸೈನ್ಸ್ಗೆ ಶಿಕ್ಷಣಕ್ಕೆ ತೊಡಗಿಸಿಕೊಳ್ಳಬೇಕು ಅಂತ ಹೇಳೋ ಒಂದು ಕ್ರೇಜ್ ಅದು ಬಂದಿರೋದು ಬಹಳ ಆರೋಗ್ಯಕರ ಬೆಳವಣಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಬದಲಾಗುತ್ತಿರುವ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟ್ರೇ, ಈಗ ಬದಲಾಗ್ತಿರುವ ಶಿಕ್ಷಣ ಪದ್ಧತಿಯಲ್ಲಿ ಬೇರೆ ಬೇರೆ ರೀತಿ ಯಾವ ಕಾಲಘಟ್ಟದಲ್ಲಿ ಹೇಗೆ ಬದಲಾಗ್ತಾ ಬಂತು ಎನ್ನುವುದನ್ನು ನೀವು ಮಾಹಿತಿ ಕೊಟ್ಟಿದ್ದೀರಿ. ಹಾಗಿದ್ರೆ ಶಾಲಾ ಶಿಕ್ಷಣ ನಮಗೆಲ್ಲರಿಗೂ ಬೇಕೇ ಬೇಕು. ಆದರೆ ಹೇಳುವಾಗ ನಾವು ಬದುಕಿನ ಶಿಕ್ಷಣವು ಅಷ್ಟೇ ಮಹತ್ವ. ಹಿಂದೆಲ್ಲ ಬದುಕಿನ ಶಿಕ್ಷಣಕ್ಕಾಗಿಯೇ ಒಂದು ವ್ಯವಸ್ಥೆಗಳಿದ್ದು, ಈಗೆಲ್ಲ ಮಾಯ ಆಗಿದೆ. ಹಾಗಿದ್ರೆ ಶಾಲಾ ಶಿಕ್ಷಣ ಮತ್ತು ಬದುಕಿನ ಶಿಕ್ಷಣಕ್ಕೆ ಇರುವ ಮಹತ್ವ ಏನು? ನೋಡಿ, ಶಾಲಾ ಶಿಕ್ಷಣ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಈ ಶಾಲೆಗೆ ಹೋಗಿ ಡಿಗ್ರಿ ಪಡೆಯುವಂಥದ್ದು. ಅವನು ಹಂತ ಹಂತವಾಗಿ ಶಾಲೆಗಳಿಂದ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಡಿಗ್ರಿ ಮಾಡೋದು, ಆಮೇಲೆ ಯಾವುದೋ ಒಂದು ಪದವಿ ಗಳಿಸೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದು, ಇದೆಲ್ಲ ಶಾಲೆ ಶಿಕ್ಷಣ. ಹೌದು, ಹ್ಯೂಮನ್ ಪವರ್, ಮ್ಯಾನ್ ಪವರ್ ಅಂತ ಹೇಳಿ, ಮಾನವ ಸಂಪನ್ಮೂಲ ಅಂತ ಹೇಳ್ತೇವೆ. ಅವರಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಬರ್ತದೆ, ಅವರ ಕಲಿತ ವಿದ್ಯಾಭ್ಯಾಸದಿಂದ ಅಂತ ಹೇಳಿ. ಸೊ ಅದು ಏನಾಯಿತು, ಅದು ಅಲ್ಲಿ ಈ ವ್ಯವಸ್ಥೆಗೆ ಒಗ್ಗಿಕೊಂಡಾಗ ಬಹಳಷ್ಟು ನಾವು ಈ ಡಿಗ್ರಿ ಹೋಲ್ಡರ್ಸ್ಗಳು ಇರ್ಬೋದು ಅಥವಾ ಪದವಿ ಪಡೆದವರನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ತಾವು ಹೇಳಿದಾಗೆ ಅವರ ಸಂಖ್ಯೆ ಜಾಸ್ತಿ ಆದಾಗ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಯಿತು. ಅವರಿಂದ ಯಾವುದೇ ಪ್ರೊಡಕ್ಟಿವ್ ಕಾಂಪಿಟೇಷನ್ ಜಾಸ್ತಿ ಆದಾಗ, ಸ್ಪರ್ಧಾತ್ಮಕ ಯುಗದಲ್ಲಿ ಯಾರು ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಫಿಷಿಯೆಂಟ್ ಇರ್ತಾರೆ, ಅವರಿಂದ ಸಮಾಜಕ್ಕೆ ಕೊಡುಗೆ ಬರಲಿಕ್ಕೆ ಶುರುವಾಯಿತು. ಅಂಥವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗದವರು ಸಮಾಜಕ್ಕೆ ಹೊರೆಯಾಗಲಿಕ್ಕೆ ಶುರುವಾಯಿತು. ಯಾಕೆ ಅವರಿಗೆ ಹೊರೆಯಾಗಲಿಕ್ಕಾದ್ರು ಅಂದರೆ ಅವರಿಗೆ ಬದುಕಿನ ಶಿಕ್ಷಣ ಕೊಡಲಿಕ್ಕೆ ಆಗಲಿಲ್ಲ. ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲರೂ ರ್ಯಾಂಕ್ ಪಡೆದವರು ಇದ್ದಾರೆ, 80% ಮಾರ್ಕ್ ಪಡೆದವರು ಸಮಾಜಕ್ಕೆ ಬಂದರು. ಬಟ್ ಸಮಾಜದಲ್ಲಿ ಅವರಿಗೆ ಬದುಕಲಿಕ್ಕೆ ಜೀವನೋಪಾಯಕ್ಕಾಗಿ ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರಿಗೆ ಬದುಕಿನ ಶಿಕ್ಷಣವನ್ನು ಕೊಡಲಿಲ್ಲ. ಬದುಕಿನ ಶಿಕ್ಷಣ ಅಂದರೆ ನಾವು ಕಲಿಯುವ ಶಿಕ್ಷಣದ ಜೊತೆಗೂ ಸಹ ಬದುಕಿಗೊಂದು ದಾರಿ ಮಾಡಿಕೊಡುವಂಥ ಒಂದು ಉದ್ಯೋಗ ಸೃಷ್ಟಿಯಾಗುವಂಥ ಒಂದು ಸ್ಕಿಲ್ಡ್ ಪರ್ಸನನ್ನು ನಾವು ತಯಾರು ಮಾಡಬೇಕಾಗತ್ತೆ ಸಮಾಜದಲ್ಲಿ. ಈಗ ಸಿಂಪಲ್ ಎಕ್ಸಾಂಪಲ್, ಈಗ ನೋಡಿ, ನಮ್ಮಲ್ಲಿ ಈಗ ಈ ಮೊಬೈಲ್ ಟೆಕ್ನಿಷಿಯನ್ ಇರ್ಬೋದು, ಪ್ಲಂಬರ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ಗಳಿರ್ಬೋದು, ಅದು ಅವ್ರದ್ದು ಸ್ಕಿಲ್. ಅಂತಹ ಶಿಕ್ಷಣ ಪಡೆದ್ರೆ ನಾಳೆ ಅವರು ಈ ಒಬ್ಬ ಡಿಗ್ರಿ ಮಾಡಿ 90% ಮಾರ್ಕ್ ಪಡೆದವನು ನಾಳೆ ಅವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ರೀತಿಯ ಸ್ಕಿಲ್ಡ್ ಪರ್ಸನ್ಸ್ ಇದ್ದಾರೆ, ಏನು ಸಮಾಜಕ್ಕೆ ಬೇಕಾದವರು, ಪ್ಲಂಬರ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಅವರಿಂದ ಈಗ ಮೊಬೈಲ್ ರಿಪೇರಿ ಮಾಡುವಂಥದ್ದು, ಇಂತಹ ಸ್ಕಿಲ್ಡ್ ಪರ್ಸನ್ ಇರುವವರು ಸಮಾಜಕ್ಕೆ ಒಂದು ಅಸೆಟ್ ಆಗಲಿಕ್ಕೆ ಶುರು ಮಾಡಿದರು. ಅವ್ರಿಗೆ ಏನೋ SLC ಫೇಲ್ ಆಗಿರ್ಬೋದು, ಬಟ್ ಈ ಸ್ಕಿಲ್ನಿಂದಾಗಿ ಅವರು ಬದುಕಲಿಕ್ಕೆ ಕಾರಣ ಆಯಿತು. ಈ ಬದುಕಿನ ಶಿಕ್ಷಣ ಅನ್ನೋದು ನಮ್ಮ ನಾರ್ಮಲ್ ರೆಗ್ಯುಲರ್ ಸ್ಕೂಲ್ ಎಜುಕೇಷನ್ ಜೊತೆಗೆ ನಾವು ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಅಂತಹ ಎಜುಕೇಟೆಡ್ ವ್ಯಕ್ತಿಗಳಿಂದ ಸಮಾಜಕ್ಕೆ ಯಾವುದೇ ರೀತಿಯ ಪ್ರೊಡಕ್ಟಿವ್ ಆಗಿ ನಮಗೆ ಇದು ಬರುವುದಿಲ್ಲ.
ಅವರಿಂದ ಕಾಣಿಕೆ ಬರುವುದಿಲ್ಲ. ಸಮಾಜಕ್ಕೆ ಅವರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ನಾವು ಕಲ್ತವರು, ಆ ಕಲಿತ ಯೋಗ್ಯತೆಗೆ ತಕ್ಕ ಹಾಗೆ ಕೆಲಸ ಬೇಕೆನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಒಂದು ನಿರ್ಮಾಣ ಆಗಿರ್ತದೆ. ಆ ಕೆಲಸ ಸಿಗುವುದಿಲ್ಲ, ನಾವು ನಿರುದ್ಯೋಗಿಗಳಾಗಿ ಸಮಾಜಕ್ಕೆ ಏನು ಕೊಡುಗೆ ಇಲ್ಲದವರಾಗಿ ಬಿಡ್ತೇವೆ, ಸಮಾಜಕ್ಕೆ ಒಂದು ಹೊರೆ ಆಗ್ತೇವೆ. ಇದನ್ನು ನಾನು ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ರಂಗಣ್ಣ ಅಂತ ಇದ್ದ ಒಬ್ಬ ಹಳ್ಳಿಯಲ್ಲಿ, ಅವನು ಏನು ಕಲ್ತಿರಲಿಲ್ಲ, SSLC ಫೇಲ್ ಆಗಿದ್ದ, 4ನೇ ಕ್ಲಾಸು ಫೇಲ್ ಆಗಿದ್ದ, SSLC ಆಗಿರಲಿಲ್ಲ. ಅವನು ಒಂದು ಹಳ್ಳಿನಲ್ಲಿ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದ. ಹಳ್ಳಿ ಅಂದಮೇಲೆ ದೇವಸ್ಥಾನ ಇರಲೇಬೇಕು. ನಾನು ದೇವಸ್ಥಾನ ಒಂದು ಎಕ್ಸಾಂಪಲ್ಗೆ ಹೇಳೋದು, ಮಸೀದಿ ಇರ್ಬೋದು, ಚರ್ಚು ಇರ್ಬೋದು. ಅದನ್ನ ದೇವಸ್ಥಾನದಲ್ಲಿ ಇವನು ಗಂಟೆ ಬಾರಿಸ್ತಾ ಇದ್ದ. ಅವನ ಕೆಲಸ ಏನು, ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು. ಪೂಜೆ ಆಗುವಾಗ ದಿನದ 3 ಹೊತ್ತು ಪೂಜೆ ಆಗ್ತಾಯಿತ್ತು, ಗಂಟೆ ಬಾರಿಸೋದು. ಸೊ ಅವನನ್ನು ಊರಿನವರೆಲ್ಲ ಅಷ್ಟು ಚಂದವಾಗಿ ಪ್ರೀತಿಯಿಂದ ಗಂಟೆ ಬಾರಿಸ್ತಾ ಇದ್ದ. ಅವನನ್ನೆಲ್ಲ ಪ್ರೀತಿಯಿಂದ ಗಂಟೆ ರಂಗಣ್ಣ ಅಂತ ಕರಿತಾ ಇದ್ದರು. ಕ್ರಮೇಣ ಏನಾಯಿತು, ಅವನು ಗಂಟೆ ರಂಗಣ್ಣ ಅಂತಲೇ ಫೇಮಸ್ ಆದ. ಕ್ರಮೇಣ ಅದು ದೇವಸ್ಥಾನ ಬೆಳವಣಿಗೆ ಆಯಿತು, ಊರು ಬೆಳವಣಿಗೆ ಆಯಿತು, ಜನ ಜಾಸ್ತಿ ಬರಲಿಕ್ಕೆ ಶುರುವಾದಾಗ ದೇವಸ್ಥಾನ ಆಡಳಿತ ಮಂಡಳಿಯವರು ಏನು ಮಾಡಿದರು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದಾಗ ಹೊರಗಿನವರು ಬರಲಿಕ್ಕೆ ಶುರು ಮಾಡಿದ್ರು. ಜನಸಂಖ್ಯೆ ಜಾಸ್ತಿ ಆದಾಗ ವಿದೇಶಿಗರು ಬರಲಿಕ್ಕೆ ಶುರುವಾದರು. ಅಷ್ಟು ಫೇಮಸ್ ಆಯಿತು ದೇವಸ್ಥಾನ. ಆಗ ದೇವಸ್ಥಾನ ಆಡಳಿತ ಮಂಡಳಿಯವರು ನಮ್ಮ ರಂಗಣ್ಣನನ್ನು ಕರೆದು, ನೋಡಪ್ಪ ನೀನು ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಕಲಿತ್ರೆ ಈ ಹೊರದೇಶದಿಂದ ಬರುವಂಥ ನಮ್ಮ ಭಕ್ತರೇನಿದ್ದಾರೆ ಅವರಿಗೆ ನೀವು ಕಮ್ಯುನಿಕೇಟ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿದರು. ಪಾಪ ಇವನು 4ನೇ ಕ್ಲಾಸ್ ಫೇಲ್ ಆದ ರಂಗಣ್ಣ, ನಾನು ಹೇಗೆ ಇಂಗ್ಲೀಷ್ ಮಾತಾಡೋದು, ನನಗೆ ಆಗಲ್ಲ ಅಂತ ಹೇಳಿದ. ಕೊನೆಗೆ ಆಡಳಿತ ಮಂಡಳಿಯವರು ಒಂದು ಡಿಸಿಷನ್ ತಗೊಂಡ್ರು, ನೀನು ಇಂಗ್ಲೀಷ್ ಮಾತಾಡಲಿಲ್ಲ ಅಂದರೆ ನಾವು ನಿಮ್ಮನ್ನು ಕೆಲಸದಿಂದ ತೆಗಿಬೇಕಾಗ್ತದೆ ಅಂತೇಳಿ. ಕೊನೆಗೆ ಆಯಿತು ಅಂತೇಳಿ ಉಪಾಯ ಇಲ್ಲದೆ ಅವನನ್ನು ತೆಗೆದ್ರು, ಬೇರೆಯವ್ರನ್ನ ಕೆಲಸಕ್ಕೆ ನೆನೆಸಿದ್ರು. ರಂಗಣ್ಣ ಸುಮ್ಮನೆ ಕೂರಲಿಲ್ಲ. ದಿನಕ್ಕೆ ಸಾವಿರಾರು ಮಂದಿ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಬರುವವ್ರನ್ನ ನೋಡಿ ನೋಡಿ ಅವನಿಗೆ ಅನ್ನಿಸ್ತು, ಎಷ್ಟೋ ಜನ ಬರ್ತಾರೆ, ಬಂದವರೆಲ್ಲ ಆಚೆ ಈಚೆ ನೋಡಿ ಒಂದು ಟೀ ಕುಡಿಲಿಕ್ಕೆ ಸಹ ಅವರಿಗೊಂದು ವ್ಯವಸ್ಥೆ ಇರಲಿಲ್ಲ. ಸೊ ಇವನ ವ್ಯಾಪಾರಿ ಬುದ್ಧಿ ಅವನ ಒಂದು ಬುದ್ಧಿ ಮನಸ್ಸಿನ ಒಂದು ಸುತ್ತ ಜಾಗೃತ ಮನಸ್ಸು ಹೇಳಿತು, ನಾನು ಇಲ್ಲೊಂದು ಟೀ ಅಂಗಡಿ ಹಾಕಿದರೆ ಖಂಡಿತವಾಗಿ ಸಹ ಸಕ್ಸಸ್ ಆಗ್ಬೋದು ಅಂತೇಳಿ. 4ನೇ ಕ್ಲಾಸ್ ಫೇಲ್ ಆಗಿದ್ದರೂ ಸಹ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಸಣ್ಣ ಟೀ ಅಂಗಡಿ ಹಾಕಿದ. ದೇವಸ್ಥಾನಕ್ಕೆ ಬಂದವರೆಲ್ಲ ಟೀ ಕುಡಿಲಿಕ್ಕೆ ಶುರು ಮಾಡಿದರು. ಆಮೇಲೆ ಅವನ ವ್ಯಾಪಾರ ಜಾಸ್ತಿ ಆಯಿತು, ಸಣ್ಣ ಹೋಟೆಲ್ ಆಯಿತು, ದೊಡ್ಡ ಹೋಟೆಲ್ ಆಯಿತು. ದೊಡ್ಡ ಹೋಟೆಲ್ ಆಗಿ ರಂಗಣ್ಣ ಕೋಟಿಗಟ್ಟಲೆ ಸಂಪಾದಿಸಿ ಒಂದು ದೊಡ್ಡ ಸ್ಟಾರ್ ಹೋಟ್ಲನ್ನೇ ಓಪನ್ ಮಾಡಿ ಆದ ನಂತರ ಅವನಿಗೆ ಒಂದು ಮನಸ್ಸಿನಲ್ಲಿ ನೋವಿತ್ತು, ನನಗೆ ನಾನು ಕಲಿತಿಲ್ಲ ಅಂತೇಳಿ ನನ್ನ ಕೆಲಸದಿಂದ ತೆಗೆದರು, ಆದರೆ ನನ್ನ ಮಕ್ಕಳು ಈ ರೀತಿ ಅನುಭವಿಸೋದು ಬೇಡ ಅಂತೇಳಿ ಅವನು ಅವ್ರ ಮಕ್ಕಳನ್ನು ಕಲಿಸಿದ. ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸಿದ. ಅವರು ಕಲಿತ, MBA ಮಾಡಿದ, ಫಾರಿನ್ನಿಗೆ ಯೂನಿವರ್ಸಿಟಿಗೆ ಹೋಗಿ ಕಲಿತು ಬಂದ. ಇವನು ತಂದೆಯ ಈ 5 ಸ್ಟಾರ್ ಹೋಟ್ಲನ್ನು ರಂಗಣ್ಣನ ಮಗನೇ ನೋಡಿಕೊಂಡು ಹೋಟೆಲನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ. ಕೊನೆಗೆ ಇವನ ಸಕ್ಸಸ್ ಸ್ಟೋರಿನ ನೋಡಿ 4ನೇ ಕ್ಲಾಸ್ ಫೇಲ್ ಆದ ರಂಗಣ್ಣ ಅವನನ್ನು ಇಂಟರ್ವ್ಯೂ ಮಾಡಲಿಕ್ಕೆ ದೊಡ್ಡ BBC ಅವರು ಬಂದರು, ದೊಡ್ಡ ಚಾನೆಲ್ನವ್ರು ಬಂದು, ನಿಮ್ಮ ಈ ಯಶಸ್ಸಿನ ರಹಸ್ಯ ಏನು ಅಂತ ಹೇಳಿ ನಮ್ಮ ರಂಗಣ್ಣನ ಹತ್ರ ಕೇಳಿದ್ರು, ಗಂಟೆ ರಂಗಣ್ಣ. ಆವಾಗ ಗಂಟೆ ರಂಗಣ್ಣ ಒಂದು ಮಾತು ಹೇಳಿದ, ನನಗೆ ಹೇಗೆ ನೀವು ಸಕ್ಸೀಡ್ ಆದ್ರಿ ಅಂತೇಳಿ. ನಾನು ಇಂಗ್ಲೀಷ್ ಕಲ್ತಿಲ್ಲ, ಅದಕ್ಕೆ ನಾನು ಸಕ್ಸೀಡ್ ಆದೆ ಅಂತ ನಮ್ಮ ಗಂಟೆ ರಂಗಣ್ಣ ಹೇಳಿದ. ನಾನು ಯಾವಾಗ ಇಂಗ್ಲೀಷ್ ಕಲ್ತಿದ್ದರೆ ಆವಾಗ ನಾನು ಬಹುಶಃ ಇವತ್ತು ಸಹ ಗಂಟೆ ಬಾರಿಸ್ತಾನೇ ಇರ್ತಿದ್ದೆ. ಯಾವಾಗ ನಾನು ಯಾಕೆ ಇಂಗ್ಲೀಷ್ ಕಲ್ತಿಲ್ಲ, ಆದರೆ ಇವತ್ತು ನಾನು ಈ ಹಂತಕ್ಕೆ ಬೆಳೆದಿದ್ದೇನೆ ಅಂತೇಳಿ. ಈ ಕಥೆಯ ತಾತ್ಪರ್ಯ ಇಷ್ಟೇ. ಬರೀ ಬದುಕಿನ ಶಿಕ್ಷಣ, ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಮಕ್ಕಳನ್ನು ಕಲಿಸೋದು, ಇಂಗ್ಲೀಷ್ ಕಲಿಸೋದು, ಆ ಡಿಗ್ರಿಗಳು 8-10 ಡಿಗ್ರಿಗಳು, ಫಾರಿನ್ ಯೂನಿವರ್ಸಿಟಿಗೆ ಹೋಗೋದು, ಇಷ್ಟೆಲ್ಲ ಮಾಡಿದರೆ ಸಹ ಅವನಿಗೆ ಬದುಕಿನ ಶಿಕ್ಷಣ, ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಂಟೆ ರಂಗಣ್ಣ 4ನೇ ಕ್ಲಾಸ್ ಫೇಲ್ ಆದರೂ ಸಹ ಕಾಮನ್ ಸೆನ್ಸ್ ಇತ್ತು, ಬದುಕಿನ ಶಿಕ್ಷಣ ಅವನಿಗಿತ್ತು. ಟೀ ಅಂಗಡಿ ಮಾಡಿ ಇವತ್ತು ಅವನು ಅವನ 5 ಸ್ಟಾರ್ ಹೋಟ್ಲಲ್ಲಿ 1000 ಜನ ಕೆಲಸ ಮಾಡ್ತಾ ಇದ್ದಾರೆ. 10,000 ಜನಕ್ಕೆ ಅವನು ಉದ್ಯೋಗ ಕೊಟ್ಟ, ಅನ್ನದಾತ ಆದ, ಅವನ ಮಗನಿಗೂ ಎಜುಕೇಷನ್ ಕೊಟ್ಟ. ಇವತ್ತಿನ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ಲ್ಯಾಕಿಂಗ್ ಇದೆ ಅಂದರೆ ಈ ಬದುಕಿನ ಶಿಕ್ಷಣ ನೀಡುವಂಥ ಶಿಕ್ಷಣವನ್ನು ನಾವು ಕೊಡಬೇಕು. ನಾವು ಬರೀ ರ್ಯಾಂಕ್ ಸ್ಟೂಡೆಂಟ್ಗಳನ್ನು ಉತ್ಪಾದನೆ ಮಾಡ್ತೇವೆ, ಸಾವಿರಾರು ಜನ ವಿದ್ಯಾರ್ಥಿಗಳನ್ನು 90%, 100ಕ್ಕೆ 100 ಮಾರ್ಕ್ ಪಡೆಯುವ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ತೇವೆ. ಆದರೆ ಅವರು ಬದುಕಿನ ಶಿಕ್ಷಣ ಕೊಡದಿದ್ದರೆ ನಾಳೆ ಅವರು ಸಮಾಜಕ್ಕೆ ಹೊರೆಯಾಗ್ತಾರೆ ಹೊರತು ಅವರಿಂದ ಯಾವುದೇ ರೀತಿಯ ಪ್ರೊಡಕ್ಟಿವ್ ಆದಂತಹ ಕಾಣಿಕೆ ಸಮಾಜಕ್ಕೆ ಸಿಗುವುದಿಲ್ಲ. ಸಮಾಜಕ್ಕೆ ಹೊರೆಯಾಗಿಯೇ ಇರ್ತಾರೆ, ಹೆತ್ತವರಿಗೂ ಹೊರೆಯಾಗ್ತಾರೆ. ಹಾಗೇ ಆಗಬಾರ್ದು. ಇದನ್ನು ನಮ್ಮ ಇವತ್ತಿನ ಶಿಕ್ಷಣ ಸಂಸ್ಥೆಗಳು ಬದುಕಿನ ಶಾಲಾ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವನ್ನು ನೀಡಿದರೆ ಒಂದು ಆರೋಗ್ಯಪೂರ್ಣವಾದಂಥ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಬದುಕಿನ ಶಿಕ್ಷಣ ಮತ್ತು ನಮ್ಮ ಶಾಲಾ ಶಿಕ್ಷಣ ಅಂತ ಹೇಳುವಾಗ ಅಂಕ ಪದ್ಧತಿಯ ಶಿಕ್ಷಣದಲ್ಲಿ ಇಲ್ಲಿ ನಾವು ಹೆಚ್ಚು ಪ್ರಾಮುಖ್ಯತೆ.
ಎಲ್ಲಿವರೆಗೆ ಅಂತ ಹೇಳಿದರೆ ಕಲಿತು ಕೆಲಸಕ್ಕೆ ಹೋಗುವಾಗ ಸರಿಯಾಗಿ ಒಂದು ಸಂದರ್ಶನವನ್ನು ಎದುರಿಸಲಿಕ್ಕಾಗದಂಥವರನ್ನು ನಾವು ನೋಡ್ತೇವೆ. ಯಾಕೆಂದರೆ ಅವರಿಗೆ ಅಂತಹದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಕೇವಲ ಓದುವುದು, ಅಂಕ ಗಳಿಸುವುದು ಬಿಟ್ಟರೆ ಒಂದು ಸಂವಹನ ಕಲೆ ಕೂಡ ಅವರಿಗೆ ಗೊತ್ತಿರುವುದಿಲ್ಲ. ಅಂಥವರನ್ನು ಎಷ್ಟೋ ಮಂದಿಯನ್ನು ನಾವು ನೋಡ್ತೇವೆ. ಹೌದು, ಅದೇ ಹೇಳಿದಲ್ಲ, ನಾವು ಈಗ ಬರೀ ಶಾಲಾ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಈ ರೀತಿ ನಾವು ಡಿಗ್ರಿ ಹೋಲ್ಡರ್ಗಳನ್ನು, ಜಾಸ್ತಿ ಅಂಕ ಗಳಿಸಿದವರನ್ನು ನಾವು ಪ್ರೊಡಕ್ಟ್ ಮಾಡ್ತೇವೆ ಹೊರತು, ಅವರನ್ನ ಒಂದು ಪ್ರಾಡಕ್ಟಾಗಿ ನೋಡ್ತೇವೆ ಹೊರತು ಅವರಿಂದ ಯಾವುದೇ ರೀತಿಯ ಕೊಡುಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ಮತ್ತೆ ಸಮಾಜಕ್ಕೆ ಬಂದಾಗ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಮತ್ತು ಬೇರೆಲ್ಲ ಸಮಸ್ಯೆಗಳು, ತೊಂದರೆಗಳು, ಸೂಯಿಸೈಡಲ್ ಟೆಂಡೆನ್ಸಿ, ನಿರುದ್ಯೋಗ ಸಮಸ್ಯೆ, ಬೇರೆಲ್ಲ ತೊಂದರೆಗಳಿಗೆ ಕಾರಣೀಭೂತವಾಗ್ತದೆ. ಮತ್ತು ಮಾನವೀಯ ಮೌಲ್ಯಗಳು ಕೂಡ ಅವರಲ್ಲಿ ಇರುವುದಿಲ್ಲ. ಈಗಿನ ಒಂದು ನಾವು ಹೇಳ್ತೇವೆ ದೊಡ್ಡ ದೊಡ್ಡ ಉದ್ಯೋಗಗಳು ಅಂತ ಹೇಳುವಾಗ ಅವರು ತಾವಾಯಿತು, ತಮ್ಮ ಬದುಕಾಯಿತು, ಹೆಚ್ಚಂತ ಹೇಳಿದರೆ ತಮ್ಮ ಸಂಸಾರ ಬಿಟ್ಟರೆ ಸಮಾಜಕ್ಕೆ ಅವರಿಂದ ಕೊಡುಗೆಯೂ ಇಲ್ಲ, ಸಮಾಜದ ಬಗ್ಗೆ ಅವರಿಗೆ ಪರಿವೆಯೂ ಇಲ್ಲ. ಅಂತಹ ಮಾನವೀಯ ಮೌಲ್ಯಗಳೇ ಅವರಿಗೆ ಇಲ್ಲ. ಅಂತಹವರನ್ನು ನಾವು ನೋಡ್ತಾ ಇದ್ದೇವೆ ನಾವು. ಹೌದೌದು, ಮಾನವೀಯ ಮೌಲ್ಯಗಳು ಯಾವಾಗ ಗುರುಕುಲ ಶಿಕ್ಷಣ ಪದ್ಧತಿ ಹೋಯಿತೋ, ಯಾವಾಗ ವ್ಯಾಪಾರೀಕರಣ ಆಯಿತೋ, ಅಲ್ಲಿಗೆ ಮಾನವೀಯ ಮೌಲ್ಯಗಳು, ಈ ಎಜುಕೇಷನ್ ಅನ್ನೋದು ಬೇರೆ, ಸಂಸ್ಕೃತಿ ಅನ್ನೋದು ಬೇರೆ. ಒಬ್ಬ ವ್ಯಕ್ತಿನ ಅವನು ಯಾವಾಗ ಅವನು ಎಜುಕೇಟೆಡ್ ಅಂತ ನಾವು ಹೇಳ್ತೇವೆ, ಅವನ ಸಂಸ್ಕೃತಿನಲ್ಲಿ ಗೊತ್ತಾಗಬೇಕು. ಎಲ್ಲ ಕಲಿತವರೆಲ್ಲ ಎಜುಕೇಟೆಡ್ ಎಲ್ಲ ಸುಸಂಸ್ಕೃತರಲ್ಲ. ಅನ್ಎಜುಕೇಟೆಡ್ ಸಹ ಸುಸಂಸ್ಕೃತರು ಇರ್ತಾರೆ. ಏನೂ ಕಲಿಯದವನಿಗೂ ಸಹ ಒಂದು ಹೇಗೆ ಬೇರೆಯವ್ರ ಜೊತೆ ಬಿಹೇವ್ ಮಾಡಬೇಕು ಅನ್ನುವ ಸಂಸ್ಕೃತಿ ಬರ್ತದೆ. ಗ್ರಾಮೀಣ ಪ್ರದೇಶದ ಜನರುಗಳಲ್ಲಿ ಅವರು 4ನೇ ಕ್ಲಾಸ್ ಫೇಲ್ ಆದರೂ ಸಹ ಅವರು ಬೇರೆಯವ್ರ ಜೊತೆ ಮಾತಾಡುವಾಗ ಅವರ ಸಂಸ್ಕೃತಿಯನ್ನು ನಾವು ತಿಳಿದುಕೊಳ್ತಾ ಆಗ್ತದೆ. ತಾವು ಹೇಳಿದಾಗೆ ಒಬ್ಬನು ಡಿಗ್ರಿ ಮಾಡಿರ್ಬೋದು, PhD ಮಾಡಿರ್ಬೋದು, ಬಟ್ ಅವನಿಗೆ ಸಂವಹನ ಕಲೆ, ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಗೊತ್ತಿರೋದಿಲ್ಲ. ಅವನು ಎಜುಕೇಟೆಡ್ ಇರ್ಬೋದು, ಬಟ್ ಅವನು ಸುಸಂಸ್ಕೃತ ಅಲ್ಲ. ಅಂಥವರಿಂದ ಸಮಾಜಕ್ಕೆ ಯಾವುದೇ ರೀತಿಯ ಕಾಣಿಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯ ಸಮಾಜದ ಬೆಳವಣಿಗೆಗೆ, ಗ್ರೋತಿಗೆ ಧನಾತ್ಮಕವಾದಂತಹ ಕೊಡುಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆಯಲ್ಲಿ ನಾವು ಬದಲಾಗುತ್ತಿರುವ ಶಿಕ್ಷಣ ಪದ್ಧತಿ, ಅಂದರೆ ಯಾವ ರೀತಿ ಶಿಕ್ಷಣ ಪದ್ಧತಿಯಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇವೆ, ಬದಲಾವಣೆಗಳಾಗ್ತಾ ಇದ್ದೇವೆ, ಎಲ್ಲಿ ನಾವು ತಪ್ಪುತ್ತಾ ಇದ್ದೇವೆ, ಮಾನವೀಯ ಮೌಲ್ಯಗಳು ಯಾಕೆ ಕಡಿಮೆ ಆಗುತ್ತಾ ಇವೆ, ಈ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚುಂತಾರರವರು ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ಶಿಕ್ಷಣ ಪದ್ಧತಿ ಕಾಲಕ್ಕೆ ಬದಲಾಗ್ತಾ ಹೋದ ಹಾಗೆ ಯಾವ ರೀತಿಯೆಲ್ಲ ವ್ಯವಸ್ಥೆಗಳು ಆಗ್ತಾ ಇವೆ ಅನ್ನೋದನ್ನು ನೀವು ವಿವರಿಸಿದ್ರಿ. ಈಗಿನ ಶಿಕ್ಷಣ ಪದ್ಧತಿಯನ್ನು ನೋಡಿದರೆ, ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ವಾತಾವರಣ, ಅಂದರೆ ನಾವು ಟ್ರೆಂಡ್ ಅಂತ ಹೇಳ್ತೇವೆ, ಹೇಗಿದೆ ನೋಡಿ. ಈಗ ಲೇಟೆಸ್ಟ್ ಈಗ ಕಾರ್ಪೊರೇಟ್ ವರ್ಲ್ಡಲ್ಲಿ, ಈಗ ನಮ್ಮ ಮೆಟ್ರೋಗಳಲ್ಲೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದರೆ, ಸಮಾಜದಲ್ಲಿ ವೈದ್ಯರ ಸಂಖ್ಯೆ ಜಾಸ್ತಿ ಇದೆ. ನಾನು ನನ್ನ ಎಜುಕೇಷನ್ ಟೈಮಲ್ಲಿ, ಡಿಗ್ರಿ ಎಜುಕೇಷನ್ ಟೈಮ್ನಲ್ಲಿ ನಾವೆಲ್ಲ ನಮಗೊಂದು ತಲೆಯಲ್ಲಿ ಕುದುರೆಗೆ ಲಾಳ ಕಟ್ಟಿದಾಗ ನೇರವಾಗಿ ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅಂತೇಳಿ ಆ ರೀತಿಯ ಮನೋಭಾವನೆ ನಮ್ಮಲ್ಲಿತ್ತು. ಅದನ್ನು ಬಿಟ್ಟು ಬೇರೆ ಯಾವ ಪ್ರೊಫೆಷನ್ ಬಗ್ಗೆ ನಾವು ಥಿಂಕ್ ಮಾಡ್ತಾನೆ ಇರಲಿಲ್ಲ. ಅದು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಮನುಷ್ಯರ ಮಕ್ಕಳ ತಂದೆಯರ ಕನಸೋದು, ನನ್ನ ಮಗ ಡಾಕ್ಟರ್ ಆಗಬೇಕು ಅಂತೇಳಿ. ಅದು ಈಗ ಚೇಂಜ್ ಆಗ್ತಾ ಇದೆ. ಯಾಕೆಂದರೆ ಸಮಾಜದಲ್ಲಿ ಬೇಕಷ್ಟು ವೈದ್ಯರು ಇದ್ದಾರೆ. ಅದನ್ನು ಹೊರತಾದಂತಹ ಬೇರೆ ಏನೇನಿದೆ ಅದನ್ನಕ್ಕೆ ಈಗ ನಾವು ತೆರೆದುಕೊಳ್ತಾ ಇದ್ದೇವೆ. ಈಗ ಮೊನ್ನೆ ನಾನು ಒಬ್ಬರು ಫೇಮಸ್ ವೈದ್ಯರ ಮಗ, ತಂದೆ ತಾಯಿ ಇಬ್ಬರು ಫೇಮಸ್ ವೈದ್ಯರು, ಅವ್ರನ್ನ ನಾನು ಮೀಟ್ ಆಗಿದೆ ನಮ್ಮ ಮಂಗಳೂರಿನಲ್ಲಿ. ನೀನು ಏನು ಮಾಡ್ತೀಯ, ತಂದೆ ಹಾಗೆ ನೀನು ಡಾಕ್ಟರ್ ಆಗ್ತೀಯಾ? ಇಲ್ಲ, ನಾನು ಡಾಕ್ಟರ್ ಆಗೋದಿಲ್ಲ. ಯಾಕೆ ವೈದ್ಯರ ಮೇಲೆ ದಾಳಿ ಆಗ್ತಾ ಇದೆ, ಆ ಕಾರಣದಿಂದ, ಅದಕ್ಕೆ ಹೆದರಿಕೆ ಆಯಿತು ನಿಮಗೆ ಅಂತ ಹೇಳಿದೆ. ಹಾಗಲ್ಲ, ನನಗೆ ಬಯಾಲಜಿನಲ್ಲಿ, ಜೀವಶಾಸ್ತ್ರದಲ್ಲಿ ಬಹಳಷ್ಟು ಆಸಕ್ತಿ ಇದೆ. ನಾನು ವೈದ್ಯನಾದರೆ ಏನು, ಒಂದು ಲಿಮಿಟೆಡ್ ಒಂದಷ್ಟು ಪೇಷಂಟ್ಗಳು ನೋಡ್ಬೋದು, ಅವರಿಗೆ ಚಿಕಿತ್ಸೆ ಮಾಡ್ಬೋದು. ನನಗೆ ಜೀವಶಾಸ್ತ್ರದಲ್ಲಿ ಏನೇನು ಸಂಶೋಧನೆ ಮಾಡಬೇಕು, ಹೊಸದಾದಂಥ ಕೊಡುಗೆ ಕೊಡಬೇಕು ಅಂತ ಹೇಳೋ ಒಂದು ಮನೋಭಾವನೆಯನ್ನು ಆ ಹುಡುಗ ಹೊಂದಿದ್ದ. ಇದು ಬದಲಾಗುತ್ತೆ, ಭಾರತ ಬೆಳಗುತ್ತಿದೆ ಅಂತ ನಾವೇನು ಹೇಳ್ತೀವಿ. ನವಭಾರತದ ವಿದ್ಯಾರ್ಥಿಗಳ ಒಂದು ಮನೋಸ್ಥಿತಿಯಾಗಿದೆ. ಹೊಸ ಒಂದು ಕಲ್ಪನೆಗಳಿಗೆ, ಹೊಸ ತಮ್ಮ ಅವಕಾಶಗಳಿಗೆ ಅವರು ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಸಿಕ್ಕಿದ, ಅವನಿಗೆ ನಿನಗೇನಪ್ಪ ಇಂಟ್ರೆಸ್ಟ್? ನನಗೆ ಫಿಸಿಕ್ಸ್ನಲ್ಲಿ ಭಾಳಷ್ಟು ಆಸಕ್ತಿ ಇದೆ, ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ ಆಸಕ್ತಿ ಇದೆ, ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ತುಂಬ ಕ್ರೇಜ್, ನಾನು ಅದರಲ್ಲಿ ಕಲಿತು ಅದರಲ್ಲಿ ಹೊಸದಾದ ಸಂಶೋಧನೆ ಮಾಡಬೇಕು, ರಿಸರ್ಚ್ ಮಾಡಬೇಕು ಅಂತೇಳಿ. ನಮ್ಮ ಭಾರತ ದೇಶದಲ್ಲಿ ರಿಸರ್ಚ್ಗೆ ಹೆಚ್ಚಿನಾದಂತಹ ಇಂಪಾರ್ಟೆನ್ಸ್ ಇಷ್ಟುವರೆಗೆ ಕೊಡ್ತಾ ಇಲ್ಲ, ಸ್ಕೋಪೇ ಇರಲಿಲ್ಲ. ಎಷ್ಟೋ ಜನ ವೈದ್ಯರು ಬಂದಿದ್ದಾರೆ, ನಮ್ಮಲ್ಲಿ ಲಕ್ಷಾಂತರ ವೈದ್ಯರಿದ್ದಾರೆ. ಯಾವುದೇ ಜಗತ್ತಿನ ಸಂಶೋಧನೆಗಳಿಗೆ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯಾದ್ದು 3% ಸಹ ಇಲ್ಲ. ಯಾಕೆ? ನಮ್ಮಲ್ಲಿ ಸಂಪನ್ಮೂಲಗಳಿದೆ, ಮಾನವ ಸಂಪನ್ಮೂಲ ಇದೆ, ರೋಗಿಗಳ ಕೊರತೆ ಇಲ್ಲ, ಎಲ್ಲ ವ್ಯವಸ್ಥೆನೂ ಇದೆ, ಹಣದ ಕೊರತೆಯೂ ಇಲ್ಲ. ಆದರೂ ಯಾಕೆ ಆಗ್ತಾ ಇಲ್ಲ? ಆ ರೀತಿಯ ವಾತಾವರಣ ನಾವು ಕಲ್ಪಿಸ್ತಾ ಇಲ್ಲ. ಇವತ್ತು ಜಗತ್ತಿನಲ್ಲಿ ನಮ್ಮ ಭಾರತ ನಂಬರ್ 1 ಅಂತ ನಾವು ಹೇಳಬೇಕಾದ್ರೆ ನಮ್ಮಲ್ಲಿ ಇಂತಹ ಗುಣಮಟ್ಟದ ಸಂಶೋಧನೆಗಳು ನಡೀಬೇಕು. ಆಗ ಜಗತ್ತಿಗೆ ನಾವು ತೋರಿಸಬೇಕು, ನಾವು ನಮ್ಮ ಪ್ರತಿಭೆಗೆ
ಇಂಥದ್ದನ್ನು ನಾವು ಕಂಡು ಹಿಡಿದೇವೆ ಅಂತೇಳಿ. ಯಾವಾಗ ಸಿ ವಿ ರಾಮನ್ ಅಂತವರು ಒಬ್ಬರು ಕಂಡು ಹಿಡಿದಿದ್ದಾರೆ. ಆಮೇಲೆ ವೆರಿ ರೇರ್ ನಮ್ಮಲ್ಲಿ ಒಂದು ಕಾಂಟ್ರಿಬ್ಯೂಷನಿಗೆ ಇರುವಂಥದ್ದು ಕೊಡುಗೆ ಅಂತ ಹೇಳುವಂಥದ್ದು. ಅದೇ ನಮ್ಮಲ್ಲಿ ಈ 3-5% ವ್ಯಕ್ತಿಗಳೇನು ನಮ್ಮಲ್ಲಿಂದ ಪ್ರತಿಭಾ ಪಲಾಯನ, ಇಲ್ಲಿ ಸರಿಯಾದ ಸಂಶೋಧನೆಗೆ ಅವಕಾಶಗಳು ಇಲ್ಲದಾಗ ಅವರು ಫಾರಿನ್ ಕಂಟ್ರೀಸ್ಗಳಿಗೆ ಹೋಗುವಂಥದ್ದು. ಈಗಿನ ಟ್ರೆಂಡ್ ಏನಾಗಿದೆ ಅಂದರೆ, ಯಾವುದೇ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕೇಳಿದರೆ ನನಗೆ ರಿಸರ್ಚ್ ಮಾಡಬೇಕು, ನನಗೆ ಬೇಸಿಕ್ ಸೈನ್ಸ್ ಮೂಲ ವಿಜ್ಞಾನವನ್ನು ಕಲಿಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳೋ ಒಂದು ಟ್ರೆಂಡ್. ಇದು ನನಗೆ ಬಹಳಷ್ಟು ಸಂತಸ ಕೊಟ್ಟಂತಹ ವಿಚಾರ. ಯಾಕೆಂದರೆ ಎಲ್ಲಿ ನಮ್ಮ ಮಧ್ಯಮ ವರ್ಗದ ಮಕ್ಕಳು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಹೇಳೋದನ್ನು ಬಿಟ್ಟು, ನನ್ನ ಮಗ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು, ಅವನೊಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಅವನಿಂದ ಸಮಾಜಕ್ಕೆ ಒಂದು ಕೊಡುಗೆ ಬರಬೇಕು, ನನ್ನ ಮಗ ನಮ್ಮ ದೇಶದ ಮಗ ಆಗಬೇಕು ಅಂತ ಹೇಳೋ ಒಂದು ಭಾವನೆ ಬಂದಿದೆಯಲ್ಲ, ಅದು ಬಹಳ ಸಂತಸದ ವಿಚಾರ. ಇಂತಹ ಒಂದು ಭಾವನೆಗಳು ಎಲ್ಲರಲ್ಲಿ ಬಂದರೆ ಬಹುಶಃ ಇನ್ನೊಂದು, ಯಾಕೆಂತ ಹೇಳಿದರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ 50% ಮಂದಿ 21 ವರ್ಷದ ಕೆಳಗಿನವರಂತೆ. ಇದು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸು. ಈ ನವ ಭಾರತದಲ್ಲಿ ಯುವ ಭಾರತದ ಮಕ್ಕಳೇನಿದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರು ಯಾವಾಗ ಈ ರೀತಿ ರಿಸರ್ಚ್ನ ಹತ್ತಿರ ಸಂಶೋಧನೆ ಬಗ್ಗೆ ಒಲವು ತೋರಿಸಿದರೆ ಖಂಡಿತವಾಗಿ ಇನ್ನೊಂದು 10 ವರ್ಷಗಳಲ್ಲಿ ಜಗತ್ತಿನ ಭೂಪಟದಲ್ಲಿ ಭಾರತ ಖಂಡಿತವಾಗಿಯೂ ಶೈನಿಂಗ್ ಸ್ಟಾರ್ ಬೆಳಗಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಒಂದು ವ್ಯವಸ್ಥೆಗೆ ನಾವು ಒಗ್ಗಿಕೊಳ್ಳಬೇಕು. ಹೆತ್ತವರು ಅಷ್ಟೇ, ಶಿಕ್ಷಕರು ಅಷ್ಟೇ. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅವ್ರನ್ನ ನೀನು ಡಾಕ್ಟರ್ ಆಗು ಅಂತೇಳಿ ಅವನನ್ನು 24 ಗಂಟೆ ಕೂಡಿ ಹಾಕಿ ಅವನನ್ನು ವೈದ್ಯ ಮಾಡೋದಲ್ಲ. ಅವನ ಪ್ರತಿಭೆ ಏನಿದೆ, ಅವನ ಆಸಕ್ತಿ ಏನಿದೆ, ಅದನ್ನು ಪೋಷಿಸಬೇಕು. ಆವಾಗ ಒಂದು ಪ್ರತಿಭಾವಂತ ಪ್ರಜೆಯನ್ನು ನಾವು ಹುಟ್ಟುಹಾಕಿ ಅವನಿಂದ ದೇಶಕ್ಕೆ ಏನಾದರೂ ಪಾಸಿಟಿವ್ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಸಿಕ್ಕಿ ಖಂಡಿತ ಭಾರತ ದೇಶ ಇನ್ನು 15 ವರ್ಷಗಳಲ್ಲಿ ಖಂಡಿತವಾಗಿಯೂ ಸಹ ಒಂದು ಭೂಪಟದಲ್ಲಿ ವಿಶೇಷವಾದಂಥ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವಕಾಶ ಕೊಡಬೇಕು, ಅಂದರೆ ಅವರ ಆಸಕ್ತಿಯನ್ನು ಬೆಳೆಸುವಂಥ ಅವಕಾಶಗಳು ಕೊಡಬೇಕು ಅಂತ. ಆದರೆ ಇದಕ್ಕೆ ಬದಲಾದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ವಿಪರೀತ ಒತ್ತಡ ಕೊಡುವುದು ಮಕ್ಕಳಿಗೆ, ಅಂಕ ಗಳಿಸದಿದ್ದರೆ ಟಾರ್ಚರ್ ಕೊಡುವುದು, ಅವರಿಗೆ ಹಿಂಸೆ ಮಾಡುವುದು, ಪಕ್ಕದ ಮಗುವಿನೊಟ್ಟಿಗೆ ಮನೆಯ ಮಗುವಿನೊಟ್ಟಿಗೆ ಹೋಲಿಸುವುದು, ಇನ್ನೊಬ್ಬರೊಟ್ಟಿಗೆ ಹೋಲಿಸುವುದು, ಪರ್ಯಾಯವಾಗಿ ಆತ್ಮಹತ್ಯೆಗಳು. ಹಿಂದೆಲ್ಲ ಇಂಥದ್ದನ್ನೆಲ್ಲ ಕೇಳ್ತಾ ಇರಲಿಲ್ಲ. ಈಗ ಆತ್ಮಹತ್ಯೆಗಳು, ಮಗುವಿಗೆ ಶಾಲೆಯಿಂದ ಮನೆಗೆ ಬರಲಿಕ್ಕೆ ಹೆದರಿಕೆ ಆಗ್ತದೆ ಅಂಕಗಳು ಕಡಿಮೆ ಆದರೆ. ಇಂತಹ ಪರಿಸ್ಥಿತಿ ಇದು ಬಹಳ ಬಹಳ ನೋವಿನ ವಿಚಾರ, ತುಂಬ ವಿಷಾದನೀಯವಾದಂಥ ವಿಚಾರ. ತಾವು ಏನು ಹೇಳಿದ್ರಿ, ಸೂಸೈಡ್ ಅಂತ ಹೇಳಿ, ಆತ್ಮಹತ್ಯೆ ಅಂತ ಟ್ರೆಂಡ್, ಖಿನ್ನತೆಗಳು ಬಹಳಷ್ಟು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ. ಮೊನ್ನೆ ತಾನೇ ನಾನು ನೋಡಿದೆ ಒಂದು ವೃತ್ತಪತ್ರಿಕೆಯಲ್ಲಿ, IIT ಹೈದರಾಬಾದ್ನಲ್ಲಿ ಒಬ್ಬ ಹುಡುಗ, ಅವನ ಹೆಸರು ಮಾರ್ಕ್ ಆಂಡ್ರೂ ಸ್ಟ್ರಾಸ್ ಅಂಥೇಳಿ. ಅವನು ವಾರಣಾಸಿಯ ಹುಡುಗ, ಒಬ್ಬ ಮಧ್ಯಮ ವರ್ಗದ ಹುಡುಗ, ತಾಯಿ ಟೀಚರು, ತಂದೆ ಗೌರ್ಮೆಂಟ್ ಎಂಪ್ಲಾಯಿ. ಎಲ್ಲ ಮಧ್ಯಮ ವರ್ಗದ ಮಕ್ಕಳಿಗೆ ಇರುವಂಥ ಕನಸುಗಳನ್ನು ಹೊತ್ತು ಅವನು IIT, ಈಗಿನ ಕಾಲದಲ್ಲಿ IITಗೆ ಜಾಯ್ನ್ ಆಗೋದು ಅಂದರೆ ಅದೊಂದು ಪ್ರತಿಷ್ಠಿತವಾದಂಥ ಸಂಸ್ಥೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಪ್ರತಿಷ್ಠಿತವಾದಂಥ ಸಂಸ್ಥೆ. ನಮ್ಮ ದೇಶದಲ್ಲಿ 25-26 ಏನೋ ಇದೆ. ಆ ಸಂಸ್ಥೆಗಳಲ್ಲಿ ಕಲಿಯುವುದು ಅಂದರೆ ಒಂದು ಹೆಮ್ಮೆಯ ವಿಚಾರ. ಅಂತಹ ಈ IIT ಹೈದರಾಬಾದ್ನಲ್ಲಿ ಕಲಿಯುತ್ತಿರುವಂಥ ಹುಡುಗ ಮೊನ್ನೆ ದಿವಸ ಆತ್ಮಹತ್ಯೆ ಮಾಡಿಕೊಂಡ. ಅದು ಈ ವರ್ಷದಲ್ಲಿ ನಡೆದ 2ನೇ ಆತ್ಮಹತ್ಯೆ. 2008ರಿಂದ 2015 ಒಳಗೆ ನಮ್ಮ ದೇಶದ ಪ್ರತಿಷ್ಠಿತ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳಲ್ಲಿ ಏನಿಲ್ಲ ಅಂದರೆ ಒಂದು 80 ಸೂಸೈಡ್ಗಳಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಇಲ್ಲಿ ಪಿಯರ್ ಪ್ರೆಷರ್, ಒತ್ತಡಗಳು, ಎಕ್ಸ್ಪೆಕ್ಟೇಷನ್ ಪೇರೆಂಟ್ಸ್ಗಳಿಂದ, ಅವರಿಂದ ಬರುವಂತಹ ಒಂದು ರೀತಿಯ ಒತ್ತಡಗಳು, ಪರ್ಫಾರ್ಮ್ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಹೇಳೋ ಒಂದು ಆಗಲೇಬೇಕು ಅಂತ ಹೇಳೋ ಒತ್ತಡದಿಂದ ಈ ರೀತಿಯ ಬೆಳವಣಿಗೆ. ಈ ನಮ್ಮ ಮಾರ್ಕ್ ಆಂಡ್ರೂ ಸ್ಟ್ರಾಸ್ ಅಂತ ಹೇಳೋನು 23 ವರ್ಷದ ಚಿಗುರು ಮೀಸೆಯ ಕುರುಚಲು ಗಡ್ಡದ ಹುಡುಗ. ಜೀವನದಲ್ಲಿ ಅವನು ಭಾಳಷ್ಟು ಆಸ್ಪಿರೇಷನ್ ಇಟ್ಕೊಂಡು ಬಂದಿಂಥ ಹುಡುಗ 8 ಪುಟಗಳ ಆತ್ಮಹತ್ಯೆ ನೋಟ್, ಸೂಸೈಡ್ ನೋಟನ್ನು ಬರೆದಿಟ್ಟಿದ್ದಂತೆ. ಅವನ ಸೂಸೈಡ್ ನೋಟಲ್ಲಿ ಅವನ ತಂದೆ ಮತ್ತು ಅವನ ಸ್ನೇಹಿತರಿಗೆ ಬರೆದ ನೋಟಲ್ಲಿ, ನನಗೂ ಎಲ್ಲ ಮಧ್ಯಮ ವರ್ಗದ ಹುಡುಗನಿಗಿದ್ದಂಥ ಕನಸುಗಳು ಇತ್ತು, ಆದರೆ ಕನಸುಗಳು ಬರಿದಾಗಿದೆ, ಮನಸ್ಸುಗಳು ಮುರಿದು ಹೋಗಿದೆ, ನನಗೆ ಮುಂದೆ ಯಾವುದೇ ಬೆಳಕು ಕಾಣುತ್ತಿಲ್ಲ ಅಂತ ಹೇಳಿ ಒಂದು ಹಿಂದಿಯಲ್ಲಿ ಒಂದು ಮಾತು ಬರೆದಿದ್ದ. ಏಕೀ ಜಿಂದಗಿ ಹೇ ಹರ್ ಫಲ್ ಜೀವ ಅಂದರೆ, ಜೀವನ ಇರುವುದೊಂದೇ, ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿ ಅಂಥೇಳಿ. ಜೀವನದ ಪ್ರತಿ ಕ್ಷಣವನ್ನು ನೀವು ಎಂಜಾಯ್ ಮಾಡಿ, ಇರುವುದೊಂದೇ ಜೀವನ ಅಂಥೇಳಿ. ಅದನ್ನು ಓದಿದಾಗ ಯಾವುದೇ ಒಬ್ಬ ಮಧ್ಯಮ ವರ್ಗದ ಹೆತ್ತವರಿಗೂ ಸಹ ಖಂಡಿತವಾಗಿ ಕಣ್ಣಂಚಿನಲ್ಲಿ 2 ನೀರು ಬರದೇ ಇರಲಿಕ್ಕಿಲ್ಲ. ಯಾಕೆಂದರೆ ನಾವು ಇವತ್ತು ನಮ್ಮ ಮಕ್ಕಳನ್ನು ನಾವೊಂದು ತಾವು ಹೇಳಿದ್ರೆ ಒಂದು ಮಾತು ಬಹಳ 100% ಅದು ಸತ್ಯ. ನಾವು ಪ್ರಾಡಕ್ಟಾಗಿ ನೋಡ್ತೀವಿ. ನಾವು ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ.
ಆ ರೀತಿಯ ಭಾವನೆ ನಮ್ಮ ಮಧ್ಯಮಾರ್ಗದಲ್ಲಿ ಬಂದಿದೆ. ಆ ರೀತಿ ಮಾಡಲೇಬಾರ್ದು. ಮಕ್ಕಳನ್ನು ನಾವು ಮಕ್ಕಳ ರೀತಿಯಲ್ಲಿ ನೋಡಬೇಕು. ನಾವು ಅವರಿಗೆ ಒಬ್ಬ ತಂದೆ ಮೊನ್ನೆ ಸಿಕ್ಕಿದಾಗ ಹೇಳಿದೆ, ನನ್ನ ಮಗನಿಗೆ ನಾನು 50 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ, ನಾಳೆ ಅವನಿಗಿಂತ ಜಾಸ್ತಿ ದುಡಿಬೇಕು ಅಂತೇಳಿ. ಯಾವಾಗ ನಾವು ನಮ್ಮ ಮಕ್ಕಳನ್ನು ಒಂದು ಪ್ರಾಡಕ್ಟ್ ಥರ ನಾವು ಅವರನ್ನು ಟ್ರೀಟ್ ಮಾಡಿದ್ವೋ ಖಂಡಿತವಾಗಿ ಸಹ ಅವನ ಮೇಲೆ ಒತ್ತಡಗಳು ಜಾಸ್ತಿ ಇರುತ್ತೆ. ಮಗು ಏನು ಅಂದ್ಕೊಡ್ತಾನೆ, ನನ್ನ ಅಪ್ಪ ನನಗೆ 50 ಲಕ್ಷ ಖರ್ಚು ಮಾಡಿದ್ದಾನೆ, ನಾನು ಆದಷ್ಟು ಬೇಗ ಸಂಪಾದಿಸಬೇಕು, ಅವನಿಗೆ ಹಿಂದೆ ಅವರಿಗೆ ಬೆನ್ನೆಲುಬಾಗಬೇಕು ಅಂತ ಹೇಳೋ ಒಂದು ಭಾವನೆ ಬರ್ತದೆ. ಹಾಗೆ ಆಗಬಾರ್ದು. ಹಾಗೆ ಆದರೆ ಏನಾಗ್ತದೆ ಅಂತ ಹೇಳಿ ಇಂತಹ ಸಮಸ್ಯೆಗಳು ಹುಟ್ಟಿಕೊಳ್ತವೆ. ಪಾಪ ಈ 24 ವರ್ಷದ ಹುಡುಗ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ಇದು IIT ಹೈದರಾಬಾದ್ನಲ್ಲಿ ಆಗಿರುವಂಥ 3 ತಿಂಗಳ ಹಿಂದೆ 7ನೇ ಮಹಡಿಯಿಂದ ಹಾಸ್ಟೆಲ್ನಿಂದ ಒಬ್ಬ ಹಾರಿ ತೀರ್ಕೊಂಡಿದ್ದ, ಒಬ್ಬನು ಆಂಧ್ರೈಟ್, ಈಗ ವಾರಣಾಸಿಯ ಇನ್ನೊಬ್ಬ ಹುಡುಗ. ಇದು ಈ ರೀತಿಯ ಒಂದು ವ್ಯವಸ್ಥೆ, ಸೂಸೈಡಲ್ ಟೆಂಡೆನ್ಸಿ, ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ತಂದೆಯವರಿಂದ, ಸಮಾಜದಿಂದ ಮತ್ತು ಪಿಯರ್ ಪ್ರೆಷರ್, ಒತ್ತಡಗಳನ್ನು ತಡೆದುಕೊಳ್ಳಿಕ್ಕೆ ಆಗದಿದ್ದಾಗ. ಇಲ್ಲಿ ಇವರು ತಾಯಿಯನ್ನು ಕೇಸ್ ಹಾಕಿದ್ದಾರೆ ಪ್ರೊಫೆಸರ್ಗಳಿಂದ ಕಿರುಕುಳ ಅಂತೇಳಿ, ಅದರ ತನಿಖೆ ಆಗ್ತಾ ಇದೆ. ಬಟ್ ಇದೆಲ್ಲ ನಾವು ನೋಡಿದಾಗ ನಮ್ಮ ಯುವಜನತೆ ಎಲ್ಲಿ ದಾರಿ ತಪ್ತಾ ಇದೆಯೋ ಅಂತ ಒಂದು ಭಾವನೆಯನ್ನು ಬರ್ತಾ ಇದೆ. ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಅವ್ರನ್ನ ಗೈಡ್ ಮಾಡಬೇಕು. ಇಂತಹ ಒಂದು ಒತ್ತಡದ ಪರಿಸ್ಥಿತಿಗಳಿಗೆ ತಾವು ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಯಾಕೆ ಸೂಸೈಡ್ ಆಗ್ತಾ ಇಲ್ಲ, ಈಗ ಯಾಕೆ ಆಗ್ತಾ ಇದೆ ಅಂತೇಳಿ, ಇದು ಬಹಳ ನೋವಿನ ವಿಚಾರ. ನಮ್ಮ ಮಕ್ಕಳನ್ನು ನಾವು ಅವರಿಗೆ ಒತ್ತಡವನ್ನು ನಿಭಾಯಿಸುವಂತಹ ಒಂದು ವ್ಯವಸ್ಥೆಯನ್ನು ಹೇಳ್ಕೊಡ್ಬೇಕು. ಇಲ್ಲದಿದ್ದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅದೇ ಹೇಳಿದೆ 2008ರಿಂದ 2015ರವರೆಗೆ ಸುಮಾರು 80 ಮಕ್ಕಳನ್ನು ನಾವು ಕಳ್ಕೊಂಡ್ವಿ. ಇಟ್ ಈಸ್ ಅ ಗ್ರೇಟ್ ನ್ಯಾಷನಲ್ ಲಾಸ್. ನಮ್ಮ ದೇಶಕ್ಕಾದಂಥ ತುಂಬಲಾರದ ನಷ್ಟ. ಇಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ನಮ್ಮ ದೇಶದ ಆಸ್ತಿ. ಅಂಥವ್ರನ್ನ ನಾವು ಈ ಸೂಸೈಡ್ ಮಾಡಿ ಕಳ್ಕೊಂಡ್ರೆ ಅದನ್ನು ಇರ್ರಿಪೇರಬಲ್ ಲಾಸ್. ಅದನ್ನು ನಮಗೆ ಪುನಃ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ತುಂಬಿಸಲಾರದ ನಷ್ಟ ಅಂತ ಹೇಳ್ತೇವೆ ನಾವು. ಹೌದು, ಇಂತಹ ಒಂದು ವ್ಯವಸ್ಥೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಹೆತ್ತವರು ಆಲೋಚನೆ ಮಾಡಬೇಕು. ಮಕ್ಕಳ ಮೇಲೆ ವಿಪರೀತವಾದ ವ್ಯಾಮೋಹ, ವಿಪರೀತವಾದಂಥ ಒತ್ತಡ ಹಾಕಬಾರ್ದು. ಶಿಕ್ಷಕರು ಅಷ್ಟೇ, ಮಕ್ಕಳ ಮೇಲೆ ನೀವು ಇಂಥದ್ದೇ ಆಗಬೇಕು ಅಂತ ಒತ್ತಡ ಹಾಕಬಾರ್ದು. ಅವನು ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇದೆ. ನಮ್ಮ ಶಿಕ್ಷಣ ಸಂಸ್ಥೆಯಿಂದ 100 ಜನ ಡಾಕ್ಟರ್ಗಳು ಬಂದಿದ್ದಾರೆ, 100 ಜನ IITಗೆ ಹೋಗಿದ್ದಾರೆ, 50 ಜನ ಅಲ್ಲಿ ಹೋಗಿದ್ದಾರೆ ಅಂತೇಳಿ. ಈ ರೀತಿಯ ಒತ್ತಡ ಹಾಕೋದ್ರಿಂದ ಮಕ್ಕಳ ಮೇಲೆ, ಮುಗ್ಧ ಮನಸ್ಸಿನ ಮೇಲೆ ವಿಪರೀತವಾದಂಥ ಒತ್ತಡ ಬಿದ್ದು ಈ ರೀತಿಯ ವ್ಯವಸ್ಥೆಗೆ ತೆರೆದುಕೊಳ್ತದೆ. ಹಾಗಾಗದಿರಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ, ಹೆತ್ತವರಿರ್ಬೋದು, ಶಿಕ್ಷಕರಿರ್ಬೋದು, ಒಂದು ಸಮಾಜದಲ್ಲಿ ಮಕ್ಕಳನ್ನು ನಾವು ಪ್ರಾಡಕ್ಟ್ ಥರ ನೋಡಬೇಡಿ. ಈವನ್ ಪೇರೆಂಟ್ಸು ಅಷ್ಟೇ. ಹೋಗಿ ಏನು ಕೇಳ್ತಾರೆ ಅಂದರೆ, ಪೇರೆಂಟ್ಸ್ ಕೌನ್ಸಿಲಿಂಗ್ IITಗೆ ಹೋದಾಗ ನನ್ನ ಮಗನಿಗೆ ಬೇಸಿಕ್ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಅಂತೇಳಿ. ಅಂದರೆ ತಂದೆ ಎಕ್ಸ್ಪೆಕ್ಟ್ ಮಾಡೋದು IITನಲ್ಲಿ ಗ್ರ್ಯಾಜುಯೇಟ್ ಆಗಿ ಹೊರಗೆ ಬಂದಾಗ ಏನಿಲ್ಲ ಅಂದರೆ ಅವ್ರಿಗೆ ಪ್ಯಾಕೇಜ್, ಆ್ಯನ್ಯುವಲ್ ಪ್ಯಾಕೇಜ್ 1 ಕೋಟಿ 2 ಕೋಟಿಯ ಪ್ಯಾಕೇಜ್ ಬರ್ತದೆ. ತಂದೆಯವರು ಸಹ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಅತ್ಯಂತ ಪ್ರತಿಷ್ಠಿತ ಕೋಚಿಂಗ್, ಆ್ಯಲನ್ ಸಂಸ್ಥೆಗಳಿರ್ಬೋದು, ಕೋಟಾದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದೆ, ಅಂತಹ ಕೋಚಿಂಗ್ ಸಂಸ್ಥೆಗಳಿಗೆ ಸೇರಿಸಿ ಅವ್ರನ್ನ IITಗೆ ಸೇರುವ ಹಾಗೆ ಮಾಡಿ, ನಾಳೆ ಅವರಿಂದ ಹಣ ಇನ್ವೆಸ್ಟ್ ಮಾಡಿ ಹಣ ತೆಗೆಯುವಂಥ ವ್ಯವಸ್ಥೆಗೆ ಒಗ್ಗಿಕೊಂಡು ಸಮಾಜವನ್ನು ಹೀರುವಂತಹ ವ್ಯವಸ್ಥೆಯನ್ನು ಅವರು ಮೊದಲೇ ತಯಾರು ಮಾಡಿ ಇಟ್ಟುಕೊಳ್ಳಿ. ಹಾಗೆ ಆಗಬಾರ್ದು. ಹಾಗೆ ಆಗೋದು ಬೇಡ. ಮಕ್ಕಳು ಸಹ ಹೆತ್ತವರು ಅರ್ಥ ಮಾಡಬೇಕು. ವೈದ್ಯರು, ಇಂಜಿನಿಯರು, IIT ಗ್ರ್ಯಾಜುಯೇಟ್ ಆಗೋದಕ್ಕಿಂತಲೂ ಮೊದಲು ಅವರನ್ನು ಮನುಷ್ಯರನ್ನಾಗಿ ಮಾಡೋಣ. ಅವರು ಅವರ ಪ್ರತಿಭೆಯಿಂದ ಅವರು ರಿಸರ್ಚ್ ಮಾಡೋದಿದ್ದರೆ, ಮೂಲ ವಿಜ್ಞಾನ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ನಲ್ಲಿ ವಿಶೇಷ ಸಂಶೋಧನೆ ಮಾಡೋದಿದ್ದರೆ ಅವರನ್ನು ನಾವು ಅವರ ಪ್ರತಿಭೆಯನ್ನು ಪೋಷಿಸೋಣ. ಹಾಗೆ ಮಾಡಿದರೆ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡೋಣ. ಅದರಿಂದ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಬಹಳ ಉತ್ತಮವಾದಂಥ ಬೆಳವಣಿಗೆ ಅವತ್ತು ಕೊಡುಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಕೊನೆಯದಾಗಿ ಹೇಳೋದಿದ್ರೆ, ಮಕ್ಕಳನ್ನು ಬೆಳೆಸುವಲ್ಲಿ ಪೋಷಕರು ಬಹಳ ದೊಡ್ಡ ಪಾತ್ರ ಹಿಡ್ಕೊಂಡು, ಹಾಗಿದ್ರೆ ಪೋಷಕರು ಮತ್ತು ಶಿಕ್ಷಕರಿಗೂ ಹೊಣೆಗಾರಿಕೆ ಇದೆ. ಇದು ಹೇಗೆ? ಖಂಡಿತವಾಗಿಯೂ ಇದೆ. ನೋಡಿ, ಪೋಷಕರ ಜವಾಬ್ದಾರಿ ಏನು ಅಂದರೆ, ತಾವು ಏನು ಸಾಧಿಸಲಿಕ್ಕೆ ಆಗಲಿಲ್ಲ ಅದನ್ನು ನನ್ನ ಮಕ್ಕಳ ಮುಖಾಂತರ ಸಾಧಿಸ್ತೇನೆ ಅಂತ ಹೊರಡೋದು ಬಹುದೊಡ್ಡ ತಪ್ಪು. ಇನ್ನೊಂದು, ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಗುರುತಿಸಬೇಕು. ಹೆತ್ತವರಾದಮೇಲೆ ಮಗ ಯಾವುದರಲ್ಲಿ ಹುಷಾರಿದ್ದಾನೆ, ಯಾವ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇದೆ ಅನ್ನೋದನ್ನು ಖಂಡಿತವಾಗಿ 24 ಗಂಟೆ ಮಕ್ಕಳ ಜೊತೆನೇ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಪೋಷಿಸಬೇಕು. ಅದು ಬಿಟ್ಟು ನೀನು IIT ಬಾಂಬೆಗೆ ಹೋಗಬೇಕು, IIT ಖರಗ್ಪುರಕ್ಕೆ ಹೋಗಬೇಕು, IIT ಕಾನ್ಪುರಕ್ಕೆ ಹೋಗಬೇಕು ಅಂತೇಳಿ ಮಕ್ಕಳ ಮೇಲೆ ಪ್ರೆಷರ್ ಹಾಕಬಾರ್ದು. ಅದು ದೊಡ್ಡ ತಪ್ಪು. ಅದು ಮತ್ತು ಮಕ್ಕಳನ್ನು ತಾವು ಏನು ಆಗಿದ್ದೇವೆ, ನಮ್ಮ ಪ್ರತಿಷ್ಠೆಗೆ ನನ್ನ ಮಗ ಡಾಕ್ಟರೇ ಆಗಬೇಕು, ಆ ರೀತಿಯ ಒಂದು ಒತ್ತಡ ಹಾಕಬಾರ್ದು. ಇದನ್ನು ಮಕ್ಕಳ ಪ್ರತಿಭೆಯನ್ನು ಪೋಷಿಸುವ ಕೆಲಸ ಹೆತ್ತವರಿಂದ ಆಗಬೇಕು. ಇನ್ನು ಶಿಕ್ಷಕರು ಅಷ್ಟೇ. ಒಬ್ಬ ಉತ್ತಮ ಶಿಕ್ಷಕ ಯಾವಾಗ ಗುರುತಿಸ್ತಾನೆ ಮಕ್ಕಳನ್ನಂದಾಗ, ಅವನ ಏನು ಆಸಕ್ತಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಮಕ್ಕಳಲ್ಲಿ ಎಲ್ಲ 100 ಮಕ್ಕಳಿಗೂ ಒಂದನ್ನೇ ಹೇಳಿದರೆ ಅರ್ಥ ಆಗೋದಿಲ್ಲ. ಒಬ್ಬೊಬ್ಬ ಮಕ್ಕಳು ಒಂದು ಮಕ್ಕಳಿಂದ ವಿಭಿನ್ನ ಆಗಿರ್ತಾರೆ. 100 ಮಕ್ಕಳಲ್ಲಿ ಒಬ್ಬ ಮಗುವಿನಲ್ಲಿ ಏನು ಪ್ರತಿಭೆ ಇದೆ, ಇನ್ನೊಬ್ಬನಲ್ಲಿ ಏನಿದೆ, ಅದನ್ನು ಐಡೆಂಟಿಫೈ ಮಾಡುವವನೇ ನಿಜವಾದ ಶಿಕ್ಷಕ. ಹಾಗೆ ಮಾಡಿ ಮಕ್ಕಳನ್ನು, ನೀನು ಇಂಥದ್ರಲ್ಲಿ ಹುಷಾರಿದೆಯಾ, ನಿನಗೆ ಅದರಲ್ಲಿ ಆಸಕ್ತಿ ಇದೆ ಅನ್ನೋದನ್ನು
ಹೆತ್ತವರು ಐಡೆಂಟಿಫೈ ಮಾಡಬೇಕು, ಹೆತ್ತವರು ಪೇರೆಂಟ್ಸ್ಗೆ ಕನ್ವೆ ಮಾಡಬೇಕು. ಆ ರೀತಿ ಮಾಡಿದರೆ ಬಹುಶಃ ಒಂದು ಆ ವ್ಯಕ್ತಿಯ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಪೋಷಿಸಲಿಕ್ಕೆ ಪೂರಕವಾದ ವಾತಾವರಣವನ್ನು ಇಬ್ಬರು ಸೇರಿ ಕಲ್ಪಿಸಿದರೆ ಅವರಿಂದ ನಾಳೆ ಸಮಾಜಕ್ಕೆ ಖಂಡಿತವಾಗಿ ಅವರು ಅಂತಹ ಮಗು ಸಮಾಜಕ್ಕೆ ಅಸೆಟ್ ಆಗಲಿಕ್ಕೆ, ಒಂದು ಆಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲವಾದಲ್ಲಿ ತಂದೆ ತಾಯಂದಿರ ಪ್ರತಿಷ್ಠೆ, ಶಿಕ್ಷಣ ಸಂಸ್ಥೆಗಳ ಪ್ರತಿಷ್ಠೆ ಮತ್ತು ಶಿಕ್ಷಕರ ಬೇಜವಾಬ್ದಾರಿಯಿಂದ ಒಬ್ಬ ಮಗು, ಪ್ರತಿಭಾವಂತ ಮಗು, ಒಬ್ಬ ಉತ್ತಮ ಯಾವುದೋ ಒಂದು ವಿಚಾರದಲ್ಲಿ ಹುಷಾರಿರುವಂಥ ಹುಡುಗ ಇನ್ಯಾವುದೋ ಫೀಲ್ಡಿಗೆ ಹೋಗಿ ಅಲ್ಲಿ ಸಫರ್ ಆಗಿ ನಾಳೆ 7ನೇ ಮಹಡಿಯಿಂದಲೋ ಅಥವಾ ಸೂಸೈಡ್ ಮಾಡಿಕೊಳ್ಳುವಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗದಿರಲಿ, ನಾವೆಲ್ಲ ನಮ್ಮ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸೋಣ, ಪೋಷಿಸೋಣ. ನಾಳೆ ಇಂತಹ ಮಕ್ಕಳು ಸಮಾಜಕ್ಕೊಂದು ಆಸ್ತಿ ಆಗಲಿ ಅಂತೇಳಿ ನಾವು ನಮ್ಮ ಕೇಳುಗರಲ್ಲಿ ಮತ್ತು ವೀಕ್ಷಕರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತೇವೆ. ನಮ್ಮ ಮಕ್ಕಳು ನಮ್ಮ ಆಸ್ತಿ ಆಗಬೇಕು. ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಎನ್ನುವುದನ್ನು ನಾವು ಬಹಳ ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡಬೇಕು. ಹೆತ್ತವರು ಮತ್ತು ಶಿಕ್ಷಕರು ಎರಡೂ ಮಂದಿಗೂ ಹೊಣೆಗಾರಿಕೆ ಬಹಳ ದೊಡ್ಡದಿದೆ. ಮಕ್ಕಳನ್ನು ಪ್ರೀತಿ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನಮ್ಮ ಕಷ್ಟಗಳನ್ನು ಮಕ್ಕಳಿಗೆ ತಿಳಿಸಿ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಇದೆ, ಡೋಂಟ್ ಕ್ರಿಯೇಟ್ ಅಸೆಟ್ಸ್ ಫಾರ್ ಯುವರ್ ಕಿಡ್ಸ್, ಕ್ರಿಯೇಟ್ ದೆಮ್ ಆಸ್ ಅಸೆಟ್ಸ್ ಟು ದ ಸೊಸೈಟಿ. ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ನಮ್ಮ ಮಕ್ಕಳೇ ಆಸ್ತಿ ಮಾಡುವ ಅಂತ ಹೇಳಿಕೊಂಡು ಬಹಳ ಒಂದು ಪ್ರಖ್ಯಾತವಾದಂತಹ ಸೂಕ್ತಿ ಅದು. ಅದನ್ನೆಲ್ಲ ಕಾಲಕ್ಕೂ ಎಲ್ಲ ಕಡೆಯಲ್ಲಿ ಹೇಳ್ತಾ ಇರ್ತೇವೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಮಕ್ಕಳನ್ನು ಬೆಳೆಸುವಂತಹ ಆ ಒಂದು ಆಲೋಚನೆ ನಮ್ಮಲ್ಲಿ ಕಾಲ ಕಾಲಕ್ಕೆ ಅದು ಸರಿಯಾದ ದಾರಿಯಲ್ಲಿ ಹೋಗ್ತಾಯಿದೆ ಅನ್ನೋದನ್ನು ನಾವು ನೋಡಿಕೊಂಡು ಮಕ್ಕಳನ್ನು ಬೆಳೆಸಬೇಕು. ಶಿಕ್ಷಕರು ಅಷ್ಟೇ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಪರಾಮರ್ಶಿಸಿಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಂದೆ ಕೊಂಡೋಗಬೇಕಂತ ಹೇಳಿಕೊಡುತ್ತಾ, ಈ ಮಕ್ಕಳ ಬದಲಾಗುತ್ತಿರುವ ಶಿಕ್ಷಣ ಪದ್ಧತಿಯಲ್ಲಿ ನಮಗೆಲ್ಲರಿಗೂ ಹೊಣೆಗಾರಿಕೆ ಇದೆ. ನಾವೆಲ್ಲರೂ ನಮ್ಮ ಮಕ್ಕಳನ್ನು ಕೇವಲ ಒಂದು ಉತ್ಪನ್ನ ಅಂತ ಮಾಡುವ ಬದಲು ಸಮಾಜಕ್ಕೊಂದು ಆಸ್ತಿ ಅಂತ ಮಾಡುವ, ಅವರು ನಮಗೂ ಆಸ್ತಿ ಆಗಲಿ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಈ ಮಾತುಕತೆಯಲ್ಲಿ ನಮಗೆ ಇಷ್ಟು ಹೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರಿ ಇವರಿಗೆಲ್ಲ ನಮ್ಮ ಹೊಸಕುರಲ್ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ಧನ್ಯವಾದಗಳು.